ನಮಸ್ಕಾರ ಮೇಲೂ ನಮ್ಮ ಕುಡ್ಲ ತುಳು ವಾರ್ತೆಲು ಬೆದ್ರ ತಾಲೂಕದ ಬಿಳುವಾಯಿ ಪೇಂಟೆ ಒರಿಪಾಲೆ ಸಮಿತಿದ ದುಂಬಾಳ್ತಿಡು ಅಂಡರ್ ಪಾಸ್ ದಿತ್ತು ಪಾಡಿರ ಒತ್ತಾಯ ಮಲ್ತದು ಅಂಗರೆ ಬಿಳುವಾಯಿ ಪೇಂಟಿಡು ಪ್ರತಿಭಟನೆ ನಡಪಾಯರು ಬೆದ್ರ ತಾಲೂಕದ ಬೊಳುವಾಯಿ ಪೇಂಟಿಡು ರಾಷ್ಟ್ರೀಯ ರಾಜಮಾರ್ಗ 4 ಸಾಲು ಸಾಗೊಂದಿತ್ತದು ಪೇಂಟಿಡು ಕಟ್ಟೊಂದು ಪುನಃ ಅಂಡರ್ ಪಾಸ್ ಅವ್ಯವಸ್ಥೆ ಹಿಡ್ದಾದು ಪೇಂಟದ ಜಾಗೆ ಯಾವನ್ ನಡೆದವರ ಈ ಬಗೆಟ್ ಸರಿಯಾಯಿನ ಕ್ರಮ ದಿತ್ತುನಿಯರೆ ಗ್ರಾಮದಕ್ಲು ಒತ್ತಾಯ ಮಲ್ತೇರು ಬೊಳುವಾಯಿ ಸಹಕಾರಿ ವ್ಯವಸಾಯಿಕ ಸಂಘದ ಗುರ್ಕಾರಿರು ಭಾಸ್ಕರ ಎಸ್ಕೋಟಿಯನ್ ಪ್ರತಿಭಟನೆ ಉದ್ದೇಶಿತದ ಪಾತಿರದು ರಾಷ್ಟ್ರೀಯ ರಾಜಮಾರ್ಗದ ಅಂಡರ್ ಪಾಸ್ ಕಟ್ಟು ನಡೆದವರ ಪೇಂಟ್ ಇಡಿ ರಡ್ಡು ಭಾಗ ಆಯರೈತದು ಅಂಚದು ಪೇಂಟೆ ಉರಿಪಾಯರಗಾದಿ ಪೊರುಂಬಾಟ ನಡಪ್ಪೆರ ಉಂಡು ಈ ದುಂಬಿ ಸಂಸದರ ಬೊಕ್ಕ ಶಾಸಕರನ ಗುಮನ ಕನದು ನಿಂದು ಪಂಡನಾರು ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರದ ಅಧಿಕಾರಿಯನ್ನು ಸಂಪರ್ಕ ಮಲ್ತದ ಸರಿಯಾಯಿನ ಕ್ರಮ ದೆತುನಿಯರೆ ಒತ್ತಾಯ ಮಲ್ತೇರು ಪಂಚಾಯತ್ ಗುರುಕಾರ್ಯರು ಸುರೇಶ್ ಗೋಳಾರ ಬೊಕ್ಕ ಸದಸ್ಯರು ಉದ್ಯಮಿ ದೇವಾನಂದ ಭಟ್ ಅಚ್ಯುತ ಶೆಟ್ಟಿ ಜಯರಾಮ್ ಪೂಜಾರಿ ಪಂಚಾಯತ್ ದುಂಬುದ ಗುರುಕಾರ್ಯರು ಭಾಸ್ಕರ ಆಚಾರ್ಯ ರತ್ನಾಕರ ಶೆಟ್ಟಿ ಇಂಚ ಪಾಕ ಜನ ನಾಯಕರು ಉದ್ಯಮಿಲು ಗ್ರಾಮದ ಜನಕ್ಕಲು ಪ್ರತಿಭಟನೆ ನಡೆಯುತ್ತಾರೆ ಒಡೆ ಬುಟ್ಟ ಬಂಡ ಇರ್ನ ಇತ ತುಲೆ ಒಡೆ ಬುಟ್ಟ ಬತ್ತನ ಬಂಡ ಅಂಗಡದ ಬಾಕಿಲಿಗೆ ಬತ್ತನ ಅಂಗಡದ ಬಾಕಿಲಿಗೆ ಬತ್ತನ ಒಂಜಿ ರೋಡ್ ನಡುಟು ಒಂಜಿ ಅಲ್ಪ ಬರಿಟ್ ಒಂಜಿ ರೋಡ್ ಕೊಡ್ತೇರು ರೋಡ್ ಒಂಜಿ ವೆಹಿಕಲ್ ಉಂತಾಂಡ ಉದಾಹರಣೆಗೆ ವೆಹಿಕಲ್ ಉಂತಾಂಡ ಪೊಲೀಸ್ ಅಲ್ಲಿ ಕೇಸ್ ಮಾಡುವೇರು ಬಾಕಿದಾಗಲಿ ಫೋರಾಪ್ ಜಲ್ಪ ಅಂಗಡಿಗೆ ಬರ್ರೇನೆ ಸಾಧ್ಯ ಇದ್ದಿ ಒಡೆ ಬುಟ್ಟ ಬಂಡ ಪರಿಸ್ಥಿತಿ ಇನ್ನು ಅಂಗಡದ ಖಾಲಿ ಮಲ್ಪನೆ ಪರಿಸ್ಥಿತಿ ಇತ್ತ ಬೆಳುವೆ ಖಾಲಿ ಆಪುಂಡು ಈ ನಮೂನಿ ಮಲ್ತೇಡ್ಡ ಬೆಳುವೆ ಖಾಲಿ ಆಪುಂಡು ಆಡ ನೆಕ್ಕೆ ಏರ್ ಕಾರಣ ಪಂಡ ಯಾನ್ ಬಂದ್ಪುನ ಬೇತೆ ಏರ್ಲ ಕಾರಣ ಎಂಪಿಲ MLA ಕಾರಣ ದಯಬಂಡ ಮೊಗಲೇ ಎಂಕ್ಲು ಓಟು ಕೊರ್ದು ಒಂಜಿ ಗಲ್ಗೆ ಬತ್ತದ ತೂಪುನು ಅವು ಎಂಚಿನ ಪರಿಸ್ಥಿತಿ ದಾನ ಆತನ ಆಗಲೇ ಜನಕ್ಕೆ ತೊಂದರೆ ಆತನ ಜನಕ್ಕೆ ಉಪಕಾರ ಆತನ ಮನ್ಪುನ ರಡ್ಡು ಜನಕ್ಕೆ ಮೊಗಲು ಅಲ್ಲಿ ಮಲ್ತೊಂದು ಜರತ್ತ ಅವು ಬೇಜಾರ ಸಂಗತಿ ಎಂಕ್ಲಿಗೆ ಈಗ ಬೆಳೆಬಾಳದ ಜಾಗನು ಮಣ್ಣು ಪಾಡದು ಬಂದು ಮಲ್ಪದು ಏನೆಲ್ಲ ಯೂಸ್ ಆವಂದಿನ ಮಲ್ಪಿರೋದು 5 ಮಲ್ಲ 3 ಕೇರಲ್ಲರ ಒಂದಿತ ಮಿತ್ತ ಅಡಿಟ್ ಜಾಗ ಇತ್ತಂಡ 5 ಅಡಿಟ್ ಮಾರ್ಕೆಟ್ ಮಲ್ಪಲ್ಲಿ ಅಕುಲ ಇತ್ತೆ ನಮ್ಮ ಗಣೇಶೋತ್ಸವಕ್ಕೆ ಬಂದ್ಪೆ ಗಣೇಶೋತ್ಸವಕ್ಕೆ ಜಾಗ ನಡೋದಿಲ್ಲ ಬೊಂಬಾಯಿಡ್ ಪೂರ ಫ್ಲೈಓವರ್ ದ ತಿರ್ತೆ ಆಪಿ ಈತ ಮಲ್ಲ ಫ್ಲೈಓವರ್ ಇತ್ತು ಗಣೇಶೋತ್ಸವ ಇದು ತಿರ್ತೆ ಹಲೋ ಕೊಡೆ ಮುಟ್ಟದ ಬಂಡ ಆ ಜಾಗ ತುಳಿ ಐತ್ ರಿಕ್ಷಾ ಉಂತಾವಲಿ ತರಕಾರಿ ಮಾರ್ಕೆಟ್ ಮಲ್ಪೋಲಿ ಹೆಚ್ಚಿನ ವ್ಯಾಪಾರ ಬಲ್ಲಿ ಕಾರು ಉಂತಾವಲಿ ಬಾಡಿಗೆ ವ್ಯಾಪಾರ ಅಬ್ಜ ಇನ್ನು ಮಂಡು ಮಾಡುದು ಮಗಳ ತಿಗಲೇಕ ಪಣ್ಯದ ಅದು ದಾದಾಂಡೆಲ್ಲ ಒಂದು 10 ವರ್ಷ ಉಪಕಾರ ಉಂಡಾಯ್ತು ಯಾರು ಮೂಲದ ಬಂದ್ಬಿಡತ್ತೆ ಈ ಪ್ರತಿ ಕಡೆ ಈ ಕುಡ್ಲಾ ಪೋಲಿಯ ಯಾರು ಕುಡ್ಲಾಡ ಮಾಡಿ ತೂಲ ಯಾರು ಪಣ್ಯ ಉಂಟದ ಮುಂದೆ ಪರಿಸ್ಥಿತಿ ಅಂದ ಎಂಗ್ಲವಲ್ಲ ಹಾಪುಡು ಮಾರಿ ಮತ್ತೆ ಕೇರಳದ ಹತ್ರ ಬಾಂಬೆ ಮತ್ತೆ ಇನ್ನೂ ಒಂದೇರು ಬಂಡ ಅಡಿ ಫ್ಲೈಓವರ್ ಬಿಡ್ತೇರು ಮೂಲ ಬಣ್ಣದಾಯ ಮುಗ್ಲ ತಿಗಲೇ ಪಾಂಡು ಬಲ್ಲೆ ದಯ ಪಾಂಡು ಗೊತ್ತು ನೀರಿಗೆ ಯಾರು ಬಂದ್ಪೆ ಯಾರು ಕೇಂಡ ಐಕ್ಲ ಬಣ್ಣದಾಯ ಪಾಂಡು ಫ್ಲೈಓವರ್ ಮಾತ್ರ ದಾದಡಿಗ್ಲಿ ಕೆಂದಾಗ ಈಗಿನ ದಾದ ಬಂಡೆ ಗೊತ್ತು ನೀರಿಗೆ ಒಂದು 100 ರೂಪಾಯಿ ಹಾಕೊಂಡು ಓ ಮಣ್ಣು ಆಯ್ತರ ಮಂದಿ ಇಕ್ಕೊಂಡು ಅವ್ರು ಓಲ್ ಮಂದಿ ಅಲ್ಲ ಆಯ್ತು ರೋಡ್ ಅಗಲ ಮಲ್ಪೈತೆ ಅಲ್ಪದ ಮಣ್ಣು ತಂದು ಇದೇ ಮಾಡು ಹಾಗೆ ರೆಡ್ ಅಮ್ದ ಲಾಭ ಆಡಾಯ್ತು ಮಣ್ಣು ಜಾಗಗಳ ಫಿಲ್ಲ ಹಣ್ಣು ಮೂಲು ಅವಳು ಆಯ್ತು ಜಾಗಲ ಖಾಲಿ ಹಣ್ಣು ಅರ್ಥ ಆಡತ್ತೆ ಐಕಲ ಕಾಸ್ಕೊಡ್ರಿ ಮುಲ್ಲಾಜಿ ಬೇಲ ಹಣ ಅವೇ ಫ್ಲೈವರ್ ಮಲ್ಕರಂಡ ಐಕ್ ಕರ್ಬೋಗು ಸಿಮೆಂಟ್ಗೆ ಜಲ್ಲಿಗೆ ಪೊಯ್ಯಿಗೆ ಕುಟ್ಟೇತಾರ ಮುಂದು 27 ಬೈಸೈಡ್ ಹಾಕೊಡು ಅವು 100 ರೂಪಾಯಿ ಗೋಡೆ ಮಲ್ಪೇನೆ ಆಡ ನೀನು ಮಲ್ಪೋಣ ಏನಿದೆ ಮಲ್ಪೋಡು ಸರ್ಕಾರ ಮಲ್ಪೋಡು ಗಾಂಜಾ ಕಾರ್ಬಾರ್ಡ್ ಕೈತಲ್ದ ಇಲ್ಲ ಕಲದಕ್ಕದು ರಿಕ್ಷಾ ಒಂಜಿಗೆ ಸೂಕೋರ್ನ ವಿಚಿತ್ರ ಸಂಗತಿ ಒಡಿಪು ನಿಟ್ಟೂರು ಹನುಮಂತ ನಗರೋಡು ನಡೆತ್ತದೆ ಆರೋಪಿ ಖಲೀಂ ಪನ್ಪಣೆಯನ್ನು ಪೊಲೀಸರು ಬಂಧನ ಮಾಡ್ತಿದ್ದಾರೆ ಗಾಂಜಾಗೆ ತೊಂದಿನ ಊರಿ ಕೈತಲ್ದ ಇಲ್ಲಗ ಕಲ್ಲು ದಕ್ಕದು ಇಲ್ಲದ ಎದುರು ಉಂಟಾದಿತ್ತಿನ ರಿಕ್ಷಾಗು ಸೂಕೋರ್ನ ಸಂಗತಿ ಒಡಿಪುದ ನಿಟ್ಟೂರು ಹನುಮಂತ ನಗರೋಡು ನಡೆತದೆ ಖಲೀಂ ಪನ್ಪನಾಯಿ ಈ ಚಲ್ಲು ಬೇಲೆ ಮಲ್ತದಿತ್ತದು ಆಯನ ಪೊಲೀಸರು ವಶೋಗ್ಗಿತು ನಿಟ್ಟೂರು ಹನುಮಂತ ನಗರದ ದಿವಾಕರ ಬೆಲ್ಚಡ ಅರನ ಓಡುದ ಇಲ್ಲಗ ಖಲೀಂ ಕಲ್ಲು ದಕ್ಕದೆ ಅವಾಗ ಪೊಲೀಸರಿಗೆ ದಿವಾಕರ್ ವಿಷಯ ತಿಳ್ಪಾದಿತ್ತೇರು ಪೊಲೀಸರ ಜಾಗೆಗೆ ಬತ್ತದು ಜಾಗೃತೆ ಪಂಡದು ಪೋದಿತ್ತೇರು ಆಂಡ ಅವೇ ದಿನ ಮಧ್ಯರಾತ್ರಿ ಖಲೀಮ್ ಕುಡ ದಿವಾಕರನ ಇಲ್ಲಗ ಬತ್ತದು ಇಲ್ಲಡ ಉಂತಾದಿತ್ತಿನ ರಿಕ್ಷಾಗ್ ಡೀಸೆಲ್ ಮೈತದು ಸೂಕೊರ್ತೆ ಇಲ್ಲದಕ್ಲು ನೆರಕರೆತಕ್ಲು ಎಚ್ಚರಾದು ನೀರು ಪಾಡಿರ್ನಲ ರಿಕ್ಷಾ ಪೂರ್ತಿ ಪೊತ್ತುದು ಭಸ್ಮ ಆತಂಡು ಬಯ್ಯಗ ಬತ್ತಿನ ಪೊಲೀಸರು ಖಲೀಮ್ನ ಅಪಗನೆ ಕೊನೊದು ಪೋದಿತ್ತೇರಂಡ ಆಯ ರಿಕ್ಷಾಗ್ ಸೂಕೊರ್ಪುನ ತಪ್ಪಾದೊಲಿಂದು ಸ್ಥಳೀಯರು ಪನೊಂದುಲ್ಲೇರು ರಿಕ್ಷಾ ಪೂರ್ತಿ ಪೊತ್ತುದು ಪೋದು ದಿವಾಕರ್ರೆಗ್ ಲಕ್ಷದಾತ ರೂಪಾಯಿ ನಷ್ಟ ಆತಂಡು ಜೀವನ ಸಾಗಾರ ಆಧಾರವಾದಿತ್ತಿನ ರಿಕ್ಷೋನಿ ಯಾರು ಕಳೆ ಬಂದಿರು ಸರ್ ನಾನು ಮನೆಯಲ್ಲಿ ರಿಕ್ಷಾ ಇಟ್ಟು ಇಲ್ಲಿಗೆ ಹೋಗಿದ್ದೆ ಮನೆಗೆ ಮಲಗಿದ್ದೆ ಆಗ ಇವನು ಡೀಸೆಲ್ ಹಾಕಿ ಬೆಂಕಿ ಕೊಟ್ಟು ಹೋಗಿದ್ದಾನೆ ಖಲೀಮ್ ಅಂತೇಳಿ ನನಗೆ ಇದ್ದಾಗ ಪರಿಹಾರ ಎಂತ ಅಂತ ಸಿಗಬೇಕು ಘಟನೆ ಮೊದಲು ಮಾಡಿಗೆಲ್ಲ ಕಲ್ಲು ಬಿಸಾಡಿ ಇದಾಗಿತ್ತು ಆಗ 112 ಬಂದು ಹೇಳಿ ಹೋಗಿದ್ದಾರೆ ಎಂತ ಮಾಡಬೇಡಿ ಅಂತ ಹೋಗಿ ಮನೆಗಾಗಿ ನಾನು ರಿಕ್ಷಾ ಇಟ್ಟ ಮೇಲೆ ಸಂಜೆ ಪುನಃ ಬಂದು ಅವನು
ಬೆಂಕಿ ಹಚ್ಚಿ ಹೋದದ್ದು. ರಾತ್ರಿ ಕಲೀಮ್ ಎನ್ನುವವನು ಅವನು ಎದುರುಗಡೆ ಮನೆಯ ಹುಡುಗನ ಮನೆಗೆ ಕಲ್ಲು ಹೊಡೆದ. ದೇವಕಾರ ಅಂತ ಅವನು ಹುಡುಗನ ಹೆಸರು. ಕಲ್ಲು ಹೊಡೆದ ನಂತರ ದೇವಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿದ. ಇದರ ಪೊಲೀಸ್ನವ್ರು ಬಂದರು. ಮತ್ತು ಇಲ್ಲಿ ಒಂದು 2-3 ಜನ ಇದ್ದರು. ಅವರು ಹೇಳಿದರು, ತೊಂದರೆ ಇನ್ನೆಂತ ಮಾಡಲಿಕ್ಕಿಲ್ಲ, ನೀವು ಕಂಪ್ಲೇಂಟ್ ಮಾಡಬೇಡಿ ಅಂತ ಪೊಲೀಸ್ನವ್ರು ಹೋದರು. ಅದೇ ಮಿಸ್ಟೇಕ್ ಆಯಿತು. ಆಗಲೇ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಿದ್ರೆ ಇವನು ಪುನಃ ರಾತ್ರಿ 12 ಗಂಟೆಗೆ ಒಂದು ಬಾಟ್ಲಿಯಲ್ಲಿ 1 ಲೀಟ್ರು ಡೀಸೆಲ ಪೆಟ್ರೋಲ್ ತಗೊಂಡು ಬಂದು ಅವನು ರಿಕ್ಷೆ ಇತ್ತು, ಆಪೆ ರಿಕ್ಷೆ. ಈಗ ಆಲ್ಮೋಸ್ಟ್ ಈಗ ತೊಗೊಳ್ಳೋದು 6-7 ಲಕ್ಷ ಆಗ್ತದೆ. ಆ ರಿಕ್ಷೆಗೆ ಬೆಂಕಿ ಕೊಟ್ಟು ನಮಗೆಲ್ಲ ಶಬ್ದ ಆಯಿತು. ಅಂದರೆ ಇವತ್ತು ರಾತ್ರಿ 12-12ವರೆಗೆ ಪಟಾಕಿ ಶಬ್ದ ಆಗ್ತಾ ಉಂಟು ಅಂತ ಮತ್ತೆ ನೋಡುವಾಗ ಪಟಾಕಿ ಅಲ್ಲ, ಅದು ಟೈರ್ ಹೊಡೆದು ನಮಗೆ ಬೆಳಿಗ್ಗೆ ಗೊತ್ತಾಯಿತು. ಇವರು ಬಂದರು ನೋಡಿ, ಇವರು ರಿಕ್ಷದವರು. ಅಂದರೆ ನಮಗೆ ಬೆಳಿಗ್ಗೆ ಗೊತ್ತಾಯಿತು ಈ ಥರ ಯುವಕರೆಲ್ಲ ಇವರು ರಿಕ್ಷದವರು. ಇವರು ಕೇಳಿ ಹೇಳಿದ್ರು, ಅದು ಪಟಾಕಿ ಶಬ್ದ ಅಲ್ಲ, ಟೈರ್ ಹೊಡೆದದ್ದು ಶಬ್ದ ಆಯಿತು. ಪೊಲೀಸವರು ಆಗಲೇ ಕರ್ಕೊಂಡು ಹೋಗ್ತಿದ್ದೆ ಅವನನ್ನು, ಈ ಥರ ಆಗ್ತಿರ್ಲಿಲ್ಲ. ಈಗ ಆಲ್ಮೋಸ್ಟ್ 6-6 ಲಕ್ಷದ್ದು ರಿಕ್ಷೆ ಹೋಯ್ತು ಒಂದು. ಉಳ್ಳಾಲ ತಾಲೂಕದ ಭಾರಿ ಮುಖ್ಯ ಬುಕ್ಕ ಹೆಚ್ಚ ರಿಕ್ಷಾ ಡ್ರೈವರ್ಲಿ ಪುನ ತೊಕ್ಕುಟು ಜಂಕ್ಷನ್ ರಿಕ್ಷಾ ಡ್ರೈವರ್ಲು ಕರಿನ ರಡ್ಡರೆ ತಿಂಗಳುಡ್ದು ಕಕ್ಕುಸ್ದ ಗಲೀಜು ನೀಡಿದ ಮಿತ್ತಡೆ ಉಂತುನ ಸ್ಥಿತಿಗತಿ ಉಂಡಾತಂಡು. ನಗರಸಭೆ ಅಧಿಕಾರಿಗಳು ಗುಮನ ಕೊರೊಂದಿಜ್ಜೇರಿಂದ ರಿಕ್ಷಾ ಡ್ರೈವರ್ಲು ದೂರ್ದೇರು. ಉಳ್ಳಾಲ ತಾಲೂಕದ ಭಾರಿ ಮುಖ್ಯ ಬೊಕ್ಕ ಹೆಚ್ಚ ರಿಕ್ಷಾ ಡ್ರೈವರ್ಲು ಪುನ ತೊಕ್ಕುಡ್ದ ರಿಕ್ಷಾ ಡ್ರೈವರ್ಲು ಕರಿನ ರಡ್ಡರೆ ತಿಂಗಳುಡ್ದು ಕಕ್ಕುಸ್ದ ಗಲೀಜು ನೀಡಿದ ಮಿತ್ತಡಿ ಉಂತುನ ಸ್ಥಿತಿಗತಿ ಉಂಡಾತಂಡು. ಖಾಸಗಿ ಕಟ್ಟಣದ ಯಜಮಾನಿರು ಗಲೀಜು ನೀರಿಗೆ ಸರಿಯಾಯಿನ ವ್ಯವಸ್ಥೆ ಮಲ್ತು ಕೊರಂದೆ ಪಾಯ್ಕಾನದ ನೀರು ಮುಚ್ಚಂದಿನ ಚರಂಡಿಡಿಪ್ಪುವುದು ಮಾರ್ಗುಡೆ ಪರಿತಿದು ಈ ಸಮಸ್ಯೆ ಉಂಡಾತನೆಂದು ತೊಕ್ಕೊಟ್ಟು ರಿಕ್ಷಾ ಡ್ರೈವರ್ಲಿನ ದೂರಾದುಂಡು. ತೊಕ್ಕೊಟ್ಟು ಜಂಕ್ಷನ್ ಒಂದುವೆ ಏಸಿಗೆ ನೀರಡೆ ದೊಂಕೊಂದು ಜೋಕುಲು ಪೊಂಜನಕ್ಲು ಬರವು ಕಲ್ಪನಕ್ಲು ಪರಬೇರು ಎಂಚ ದಿನನಿಚ್ಚ ಅವೇತೋ ಜನ ಪೋಂದುಲೇರು. ಉಳ್ಳಾಲ ನಗರಸಭೆ ಅಧಿಕಾರಿಗಳಿಗೆ ಏತೋ ಸರ್ತಿ ಭಿನ್ನೈತಂಡಲ ಗುಮನ ಕೊಡ್ತುಜೇರೆಂದು ರಿಕ್ಷಾ ಡ್ರೈವರ್ಲು ದೂರ್ದೇರು. ಅಂದಾಜಿ 120 ರಿಕ್ಷಾ ಡ್ರೈವರ್ಲ ಮುಲ್ಪ ಬೆನೊಂದಿಸಿದೆ ಅವೇ ಗಲೀಜು ನೀರು ಉಂತುದೇ ದಿನ ಪೋಡು. ಅಧಿಕಾರಿಲು ಕಟ್ಟೋಣ ಯಜಮಾನಿ ಗುಮನ ಕುರ್ಪುನಂಚ ತೋಜುಜಿ ಅಂಡ ಕಟ್ಟೋಣ ದನಿ ದೂರ್ಗು ಜವಾಬ್ ಕೊರ್ದು ಚೆಂಬುಗುಡ್ಡೆಡ್ದು ತೊಕ್ಕೊಟ್ಟು ಜೋಡ್ಸಾವನ ರಾಜ ತೋಡುಡು ಶಾಶ್ವತ ಪರ್ಪುನ ನೀರ್ದ ಪೈಪ್ ಪಾಡ್ದಿತ್ತದು ಒಂದೆಡ್ದು ಕಾಮಗಾರಿ ಪೊರ್ತುಡು ಸೇಡಿ ಮಣ್ಣು ಚರಂಡಿಡು ಬತ್ತದು ರಾಜತೋಡು ಮುಚ್ಚಿದು ಪೋದು ಮಿತ್ತಿಡ್ದು ನೀರು ಪರಿಪೆರೆ ಶುರುವಾತಂಡು. 35 ವರ್ಷದ ಆವನ್ನ ಸಮಸ್ಯೆ ಇತ್ತೆ ಆಯ್ರ ಮೂಲ ಕಾರಣ ಸೇರಿದು ರಿಕ್ಷಾ ಡ್ರೈವರ್ಲು ಪಾತೆರಾಡು ಪಂಡೇರು. ದೂರು ಎದುರು ದೂರು ಎಂಚಿನ ಇತ್ತಂಡಲ ಉಳ್ಳಾಲ ನಗರಸಭೆ ಅಧಿಕಾರಿಗಳು ಜನಪ್ರತಿನಿಧಿಗಳು ತುರ್ತು ಗುಮನ ಕೊರಡಾಯಿನವು ಕರ್ತವ್ಯ ಆದುಂಡು. ಡ್ರೈನೇಜಿನ 2 ಕಡೆ ಡ್ರೈನೇಜ್, ಒಂದು ಇಲ್ಲಿ ಒಂದು ಆ ಕಡೆ ಡ್ರೈನೇಜ್, 2 ಕಡೆ ಡ್ರೈನೇಜಿನ ನೀರು ಅದು ತಂಡಾಸು ಸಮೇತ ರೋಡಲ್ಲಿ ಹೋಗ್ತಾ ಇದೆ. ಅಂಥ ರೋಡಲ್ಲಿ ರಿಕ್ಷಾ ಅವರು ದುಡಿತಾ ಇದ್ದಾರೆ. ನಾವು ನಗರ ಸಮಿತಿಗೆ ಹೋಗಿ ಇದನ್ನು ತಿಳಿಸಿದ್ದೇವೆ. ಒಂದು ಸಲ ಮನವಿ ಕೊಟ್ಟೆ, ಮತ್ತೊಂದು ಸಲ ಹೋಗಿ ತಿಳಿಸಿದ್ದೇವೆ. ಆವಾಗ ತೊಕ್ಕೊಟ್ಟು ಎಲ್ಲಿ ಅಂತ ಅವರಿಗೆ ಗೊತ್ತಿಲ್ಲ. ನಗರ ಸಮಿತಿ ನಮ್ಮ ಕಮಿಷನರಿಗೆ ನಗರ ಸಮಿತಿ ಕಮಿಷನರಿಗೆ ತೊಕ್ಕೊಟ್ಟು ಎಲ್ಲಿ ಅಂತೇ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಅವರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಅದು ಆ ಥರ ಇರ್ಬೋದು ಅಂತ ನಮ್ಮದೊಂದು ಸಮಸ್ಯೆ, ನಮ್ಮದೊಂದು ಡೌಟು. ನೋಡಿ, ಇಲ್ಲಿಂದ ಬರುವಾಗ ನಾವು ನಡ್ಕೊಂಡು ಹೋಗುವ ದಾರಿಯಲ್ಲಿ ಮಕ್ಕಳು ಹೋಗ್ತಾರೆ, ಮಸೀದಿಗೆ ಹೋಗುವವರು ಹೋಗ್ತಾರೆ, ಅದಲ್ಲದೆ ದೇವಸ್ಥಾನ, ಚರ್ಚಿ ಎಲ್ಲ ಕಡೆ. ಅದಲ್ಲದೆ ಇಲ್ಲಿ ಸಾಗರ್ ಅಂತೇಳಿ ಡ್ರೆಸ್ಸಿನ ಅಂಗಡಿ ಇದೆ. ಮದುವೆ ಸಮಾರಂಭಗಳಿಗೆ ಡ್ರೆಸ್ ತಗೊಂಡು ಹೋಗ್ತಾರೆ, ಬೇರೆ ಬೇರೆ ಸಮಾರಂಭಗಳಿಗೆ ಡ್ರೆಸ್ ತಗೊಂಡು ಹೋಗಲಿಕ್ಕೆ ಎಷ್ಟೋ ಜನ ಬರುವಂಥ ಜನರು ಓಡಾಡುವಂಥ ಒಂದು ರಸ್ತೆಯಲ್ಲಿ ಟಾಯ್ಲೆಟ್ ನೀರನ್ನು ಬಿಡ್ತಾ ಇದ್ದಾರೆ. ಅದೇ ನೀರನ್ನು ಒಂದು ದಿವಸ ಅವರ ಮನೆಗೆ ಬಿಟ್ಟು ನೋಡಲಿ, ಮತ್ತು ಅವರಿಗೆ ಏನಾಗ್ತದೆ ಅವರಿಗೆ ಗೊತ್ತಾಗ್ತದಲ್ಲ, ಸ್ಮೆಲ್ ಹೆಂಗೆ ಬರ್ತಾ ಅಂತ. ಈ ನೀರಿನಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಆಟೋ ರಿಕ್ಷಾ ಚಾಲಕರು ಎಲ್ಲರೂ ದುಡಿತಾರೆ ನಿಂತ್ಕೊಂಡು. ಆ ಸ್ಮೆಲ್ಲಲ್ಲಿ ನಿಲ್ಲಕ್ಕಾಗಲ್ಲ, ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ. ಬೆಳಿಗ್ಗೆ ಹೊತ್ತು ಅವ್ರು ಬಿಡ್ತಾ ಇದ್ದಾರೆ. ಇವತ್ತು ಮಳೆ ಬಂದ ಕಾರಣ ಮಳೆ ನೀರಲ್ಲಿ ಸ್ವಲ್ಪ ಕೊಚ್ಚಿ ಹೋಯ್ತು ಅದು, ಇಲ್ಲದ್ರೆ ಟಾಯ್ಲೆಟ್ ಎಲ್ಲ ಹೋಗ್ತಾ ಇದೆ. ಮತ್ತು ಈಗ ಈ ಜನ ಹೇಳ್ತಾ ಇದ್ದಾರೆ ನಮ್ದಲ್ಲ ನಿಮ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ಕಡೆ ತೋರಿಸ್ತಾ ಇದ್ದಾರೆ, ಅವರದಲ್ಲಿ ಓಪನ್ ಆಗಿ ಕಾಣ್ತಾ ಇದೆ. ಅದಕ್ಕೆಲ್ಲರೂ ನಮಗೆ ಸಹಕರಿಸಬೇಕು. ಇದರ ವಿಷಯದಲ್ಲಿ ನಾವು ಇನ್ನು ಎಷ್ಟು ಸಮಯದಿಂದ ಈ ಸಮಸ್ಯೆ ಇದು ಕಮ್ಮಿ ಅಂದರೆ ಒಂದು 2-2.5 ತಿಂಗಳಿಂದ ಈ ಸಮಸ್ಯೆಗಳಿವೆ. ಎಷ್ಟು ರಿಕ್ಷಾ ಚಾಲಕರು 120 ರಿಕ್ಷಾ ಚಾಲಕರು ಇಲ್ಲಿ ಮೆಂಬರ್ಸ್ ಆಗಿದ್ದಾರೆ ಆಲ್ರೆಡಿ. ನಮ್ಮ ರಿಕ್ಷಾ ಡ್ರೈವರ್ಸ್ನವರು 120 ಜನ ಇದ್ದಾರೆ. ಮತ್ತು ಇಲ್ಲಿ ಎಷ್ಟು ಕಮ್ಮಿ ಅಂದರೆ 1-1.5 ಲಕ್ಷ ಜನ ಒಂದು ದಿವಸದಲ್ಲಿ ಓಡಾಡುವಂಥ ಒಂದು ರಸ್ತೆ ಅದು. ಆ ರಸ್ತೆಯಲ್ಲಿ ಈ ಟಾಯ್ಲೆಟ್ ನೀರು ಬರ್ತಾ ಇದೆ. ಈಗ ನಿಮ್ಮ ಆಗ್ರಹ ನಮ್ಮದು ಏನಿಲ್ಲ, ನಮ್ಮದು ಈ ಜನರಿಗೆ ಕೂಡ ಹೆಲ್ಪ್ ಆಗಬೇಕು. ಆ ಟಾಯ್ಲೆಟ್ ನೀರನ್ನು ನಿಲ್ಲಿಸಬೇಕು, ಇವರಿಗೆ ತಕ್ಕ ಶಿಕ್ಷೆಯನ್ನು ಹಾಕಿಸ್ಬೇಕು. ಯಾಕೆಂದರೆ ಈ 2.5-3 ತಿಂಗಳಿನವರೆಗೆ
ಇಲ್ಲಿ ಟಾಯ್ಲೆಟ್ ನೀರನ್ನು ಬಿಟ್ಟು ಜನರನ್ನು ಅದರಲ್ಲಿ ನಡೆಸಿದಂಥ ಇವರಿಗೆ ಕ್ರೂರಿಯವರಿಗೆ, ಇವರು ಕ್ರೂರಿ ಅಂತ ಹೇಳ್ಬೋದು, ಯಾಕಂತೇಳಿ ಜನರನ್ನು ನಡೆಸುವಂಥವ್ರು ಆ ಟಾಯ್ಲೆಟ್ ನೀರಲ್ಲಿ ಇವರು ನಡ್ಕೊಂಡು ಯಾಕೆ ಹೋಗಲ್ಲ, ಅವರು ಕೂಡ ನಡ್ಕೊಂಡು ಹೋಗಲಿ, ಅವರ ಮಕ್ಕಳನ್ನು ನಡೆಸಲಿ, ಅವರ ಹೆಂಡತಿ ಮಕ್ಕಳು ಇದ್ದಾರಲ್ಲ ಅವರನ್ನು ಕೂಡ ಅದರಲ್ಲಿ ಆ ಟಾಯ್ಲೆಟ್ ನೀರಲ್ಲಿ ನಡೆಸಿ ತೋರಿಸಿ ನಮಗೆ. ಮತ್ತು ಬಾಕಿದವರಿಗೆ ನಡೆಸ್ತಾ ಇದ್ದಾರಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಇಲ್ಲಿ ಕೆಲವು ಜಾಗೆಯಿಂದ ಕೇರಳ ಕಡೆಯಿಂದ ಆ ಕಡೆಯಿಂದ ಈ ಕಡೆಯಿಂದೆಲ್ಲ ದೂರದ ಕಡೆಯಿಂದೆಲ್ಲ ಬರ್ತಾ ಇದ್ದಾರೆ, ಅವರಿಗೇನು ವಿಷಯ ಗೊತ್ತಾಗ್ತಾ ಇಲ್ಲ, ಇದು ಡ್ರೈನೇಜ್ ನೀರಾ ಅಲ್ಲ ಮಳೆ ನೀರಾ ಅಲ್ಲ ಬೇರೆ ನೀರು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು 4 ಗಂಟೆ ಬೆಳಿಗ್ಗೆ ಎಲ್ಲರೂ ಎದ್ದೇಳುವುದಕ್ಕಿಂತ ಮುಂಚೆ 4 ಗಂಟೆಗೆ ಮೋಟ್ರಲ್ಲಿ ಬಿಡುವುದವರು ಡ್ರೈನೇಜ್ ನೀರನ್ನು. ಈ ಥರ ಆಗ್ತಾ ಇದೆ. ಇವರಿಗೊಂದು ಡ್ರೈನೇಜ್ ಹೊಂಡ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಇದಕ್ಕೆ ಹೇಳಿದ ನಂತರ ನಾವು ಕೆಲವು ಕಡೆ ಹೇಳಿದ ನಂತರ ಹೊಂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಇವರಿಗೆ ಯಾವುದು ತಕ್ಕ ಶಿಕ್ಷೆ ಇಲ್ವಾ ಸರ್? ಈ ಬಿಲ್ಡಿಂಗ್ ಓನರ್ ರಯನ್ಸ್ ಐಸ್ ಕ್ರೀಮ್ ಓನರ್ ನಾವು ಮಾತಾಡುವಾಗ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಅವರು ಈಗ ಅಲ್ಲಿ ಕಟ್ತಾ ಇದ್ದಾರೆ ಡ್ರೈನೇಜ್, ಈಗ ಕಟ್ಟುವುದು ಗುರಿ, ಅದಕ್ಕೆ ಹೊಂಡ ತೆಗೆದು ಈಗ ಇದು ಮಾಡೋದು. ಇಷ್ಟು ಸಮಯದಿಂದ ರೋಡಿಗೆ ಬಿಡ್ತಾ ಇದ್ದಾರೆ. ಅದನ್ನು ಝೂಮ್ ಮಾಡಿ ತೋರಿಸಿ, ಅದರಲ್ಲಿ ತುಳುವಿನಲ್ಲಿ ಹೇಳಿದರೆ ತಂಡಸ್ತ ನೀರು ಅದರಲ್ಲಿ ಇದು ಏಸಿಗೆ ಎಲ್ಲ ಉಂಟು. ಝೂಮ್ ಮಾಡಿ ಅದನ್ನು ತೋರಿಸಿ ಆ ನೀರನ್ನು, ಅದು ಈಗಲೂ ಹೋಗ್ತಾ ಉಂಟು. ಅಂಥ ಮನುಷ್ಯ ಇಲ್ಲಿ ಸಾವಿರಗಟ್ಟಲೆ ಜನ ಬಸ್ಸಿಗೆ ನಿಲ್ತಾರೆ. ಎಲ್ಲ ಕಾಲು ನಮ್ಮ ಡ್ರೈವರ್ನವರ ಕಾಲೆಲ್ಲ ಹುರಿಗಜ್ಜೆ ಆಗಿದೆ ಕಾಲಲ್ಲಿ. ಆ ಡ್ರೈನೇಜ್ ನೀರು ತುಳಿದು, ಆ ತಂಡಸಿನ ನೀರು ತುಳಿದು, ಅದು ಅವರಿಗೆ ಎಷ್ಟು ಹೇಳಿದರು, ಅವರು ಏನೋ ಸೆಟಪ್ ಮಾಡಿ, ಇವರು ಪುರಸಭೆಯನ್ನು ಸೆಟಪ್ ಮಾಡಿ ಅವರು ಬದುಕ್ತಾ ಇದ್ದಾರೆ. ಇದರ ಅಡಿಯಲ್ಲಿ ಡ್ರೈನೇಜ್ ಉಂಟು, ಅದನ್ನು ಬಂದ್ ಮಾಡಿ ಇಲ್ಲಿ ಮಾರ್ಗಕ್ಕೆ ಬಿಡ್ತಾರೆ. 4 ಗಂಟೆ ಬೆಳಿಗ್ಗೆ ಮೋಟರ್ ತಂದು ಆ ಡ್ರೈನೇಜ್ ನೀರನ್ನು ದಾರಿಗೆ ಬಿಡ್ತಾರೆ. ಇಲ್ಲಿ ಮಕ್ಕಳು, ಕಾಲೇಜ್ ಮಕ್ಕಳು, ಯೂನಿವರ್ಸಿಟಿ ಇದೆ. ಇಷ್ಟು ಇರುವಾಗ ನಾವು ಮೊನ್ನೆ ಪುರಸಭೆಗೆ ಸುನೀಲ್ ಕುಮಾರ್ ಬಜಾರ್ ಒಟ್ಟಿಗೆ ಹೋಗಿದ್ದೇವೆ. ಪುರಸಭೆಗೆ ತಿಳಿಸಿದ್ದೇವೆ, ನಮ್ಮಲ್ಲಿ ರಿಕ್ಷಾದಲ್ಲಿ ಕೂತಲಿಕ್ಕೆ ಆಗುವುದಿಲ್ಲ, ನಮಗೆ ಗಲೀಜು ಉಂಟು, ವಾಸನೆ ಬರ್ತದೆ, ನಾವೊಂದು ಆಟೋ ರಿಕ್ಷಾ ಇಂಥ ವ್ಯವಸ್ಥೆಯನ್ನು ಸರಿ ಮಾಡಿಸಬೇಕು ಅಂತ. ಆ ಪುರಸಭೆಗೆ ಕಿವಿ ಕೂಡ ಎಲ್ಲ ಕಂಡಿಲ್ಲ ಅಂತ ಪುರಸಭೆಯಲ್ಲಿ ಆಗಿದೆ. ಅದಕ್ಕಾಗಿ ನಾವು ಈಗ ಎಚ್ಚರಿಸ್ತಾ ಇದ್ದೇವೆ. ಒಂದು ವೇಳೆ ನೀವು ಮಾಡದಿದ್ದರೆ ನಾವು ಇವರು ಸುನೀಲ್ ಬಜಾರಲ್ಲಿ ಸೇರಿ ಪಾರ್ಕಲ್ಲಿ ಸೇರಿ ನಾವು ಉಗ್ರ ಹೋರಾಟ ಮಾಡೋದು ಖಂಡಿತ. ಯಾಕೆಂದರೆ ನಮಗೆ ಕೂಡ ಮನೆ ಇದೆ, ನಮಗೆ ಕೂಡ ಮಕ್ಕಳಿದ್ದಾರೆ, ಕಾಯಿಲೆಯಿಂದ ಮರ ಇದ್ದಾರೆ, ಯಾವ ಬಿಲ್ಡಿಂಗ್ನವರು ಫ್ಲ್ಯಾಟ್ನೆಲ್ಲ ಬರೋದಿಲ್ಲ. ನಮ್ಮ ಮತ್ತೆ ನಾವೇ ಖರ್ಚು ಮಾಡೋದು. ಅದಕ್ಕೆ ಕೂಡಲೇ ಪುರಸಭೆ ಆಗಲಿ ಯಾರಿದೆ ಅಧಿಕಾರಿ ಕೂಡಲೇ ಕೈಗೊಳ್ಳಬೇಕು ನಮ್ಮ ವಿನಂತಿ. ಗುಡ್ಡೆಯಿಂದಂತ ಬರುವ ನೀರು ರಾಜಕಾಲುವೆ, ಅದು ರಾಜಕಾಲುವೆ ಸಾಧಾರಣ ನಾವು ಹುಟ್ಟೋ ಮೊದಲೇ ನೀರು ಬರ್ತಾ ಇತ್ತು. ನೀರು ಬರುವಾಗ ಇದು ಏನಾಗಿದೆ ಅಂದರೆ, ಇದಕ್ಕೆ ನಾವು ಬಿಲ್ಡಿಂಗ್ ಕಟ್ಟೋ ಮೊದಲೇ ಅಂಡರ್ ಪೈಪ್ 20 ಫೀಟ್ ಅಡಿಯಲ್ಲಿ ಪೈಪ್ ಹಾಕಿ ನೀರು ಹೋಗ್ತಾ ಇತ್ತು. ಇಷ್ಟು ಸಮಯ ಯಾವುದೂ ತೊಂದರೆ ಆಗಲಿಲ್ಲ, ಇಷ್ಟು ವರ್ಷದಿಂದ ಯಾವುದೂ ತೊಂದರೆ ಆಗಲಿಲ್ಲ. ಮೊನ್ನೆ ಇಲ್ಲಿ ನೀರಿನ ಪೈಪು ಹಾಕಲಿ ಬಂದಾಗ ಅವರು ರೋಡಿನಲ್ಲೇ ಪೈಪ್ ಹಾಕಿ ಅಲ್ಲಿ ಆ ಸೇಡಿ ಮಣ್ಣು ಮೊನ್ನೆ ಮಳೆಗೆ, ಈಗಲ್ಲ 1 ತಿಂಗಳ ಮೊದಲೇ ಫಸ್ಟಿನ ಮಳೆಗೆ ಬಂದು ಈ ಹೋಗುವಂಥ ನೀರಿನ ತೋಡು ಬ್ಲಾಕ್ ಆಯಿತು. ಬ್ಲಾಕ್ ಆದ ಕಾರಣ ನೀರು ಮೇಲೆಯಿಂದ ಬಂದು ನಮ್ಮ ATMನ ಒಳಗಡೆ ನೀರೆಲ್ಲ ಹೋಗಿ, ಮರದ ಅಂಗಡಿ ಒಳಗಡೆ ಎಲ್ಲ ನೀರು ಹೋಗಿ ತುಂಬ ಪಚಿತಿಯಾಗಿ ನಮ್ಮ ಕುಡಿಯುವ ನೀರಿನ ಟಾಂಕಿ ಒಡೆದೋಯ್ತು. ಕುಡಿಯೋ ನೀರು ಅವ್ರು ಹೇಳ್ತಾರೆ ಈಗ ಟಾಂಕಿ ಮಾಡೋದಂತಲ್ಲ, ಇದು ಎಷ್ಟೋ ವರ್ಷ ಬಿಲ್ಡಿಂಗ್ ಕಟ್ಟೋ ಮೊದಲೇ ನಾವು ಪ್ಲ್ಯಾನ್ ಇದ್ದವರೇ, ಇಂಜಿನಿಯರ್ನಲ್ಲಿ ಪ್ಲ್ಯಾನ್ ಎಲ್ಲ ಮಾಡಿ ನಾವು ಇದು ಮಾಡಿದ್ದು. ಅವರಿಗೆ ಬುದ್ಧಿಲ್ಲದವ್ರು ಮಾತಾಡೋದು. ಪ್ಲ್ಯಾನ್ ಮಾಡಿ ನಾವು ಟಾಂಕಿ ಮಾಡಿ ನೀರು ಹೋಗ್ತಾ ಇತ್ತು. ಈ ಬರುವ ಪೋಲ್ಸಲ್ಲಿ ಈ ಪೈಪು ನೀರಿನ ಅಡಿಯಲ್ಲಿ ಹಾಕಿದ ಪೈಪಿಗೆ ಮಣ್ಣು ಬ್ಲಾಕ್ ಆಗಿ ನೀರು ಹೋಗಲಿಲ್ಲ. ಇದು ಇಷ್ಟು ವರ್ಷದಿಂದ ಯಾಕೆ ಹೋಗಲಿಲ್ಲ? ಯಾಕೆ ಈಗ ಈ ಮಳೆಗೆ ಬ್ಲಾಕ್ ಆಯಿತು? ಇದು ಯಾಕೆ ಗೊತ್ತಾಗಲಿಲ್ಲ ಯಾರಿಗೂ? ಸಮಾಜಕ್ಕೆ ಏನು ಗೊತ್ತಿಲ್ಲ. ಇಷ್ಟು 30, 40, 50 ನಾವು ಹುಟ್ಟೋ ಮೊದಲೇ ನೀರು ಹೋಗ್ತಾ ಇತ್ತು. ಇಲ್ಲಿ ರಾಜಕಾಲುವೆ ಚೆಂಬುಗುಡ್ಡೆಯಿಂದ ಬರುವ ನೀರು ತೊಕ್ಕೊಟ್ಟಿಗೆನೇ ಹೋಗಬೇಕು, ಅಲ್ಲಿ ದೊಡ್ಡ ಇದುಂಟು. ಅಲ್ಲಿಂದ ಸಾರಾ ಹಾಸ್ಪಿಟ್ಲಿಂದ ಬರುವ ನೀರು ಸಹ ಬರೋದು ಅಲ್ಲಿಗೇನೆ. ಇಲ್ಲಿಂದ ಸ್ಫೂರ್ತಿ ಇಲ್ಲಿಂದ ಸಹ ಬರೋದು ನೀರು ಅಲ್ಲಿಗೆ. ಅದು ಜಂಕ್ಷನ್. ಈ ತೋಡಿನಲ್ಲಿ ಹೋಗುವ ನೀರು ತೋಡಿ ಬ್ಲಾಕ್ ಆಗಿದೆ ಸರ್. ಇದಕ್ಕೆ ಪುರಸಭೆಗೆ ನಾವು ನೋಡಿ ನಮ್ಮ ಶಾಸಕರು ಬಂದು ಹೇಳಿ ಹೋಗಿದ್ದಾರೆ. ನಿನ್ನೆ ಪೇಪರಲ್ಲಿ ಇತ್ತು, ಶಾಸಕರ ಹತ್ರ ಹೇಳಿದ್ದೇವೆ. ನಾವು ಮಾಡುವ ಕೆಲಸ ಅಲ್ಲ ಅದು, ಯಾಕೆಂದರೆ ಇದು ಸರ್ಕಾರ ಮಾಡೋ ಕೆಲಸ. ನಾವು ಸ್ವಂತ ದುಡ್ಡು ಹಾಕಿ ನಾವು ಪೈಪ್ ಹಾಕಿ ನಾವು ಕೊಟ್ಟಿದ್ದೇವೆ. ನೀವು ನೋಡಿ ಈ ರಿಕ್ಷಾದವ್ರದ್ದು ಕೇಳಿ, ಇಷ್ಟು ವರ್ಷ ನೀರು ಮೇಲೆ ಬಂದಿದೆ ಅಂತ ಕೇಳಿ. ಯಾರು? ನಮ್ಮ ತಪ್ಪಲ್ಲ ಇದು. ಇವರು ಪೈಪ್ ಹಾಕುವಾಗ ನೀರು ಅಲ್ಲಿ ನೋಡಿ ಚೆಂಬುಗುಡ್ಡೆಯಿಂದ ಬರುವ ನೀರು, ಇದು ರಾಜಕಾಲುವೆ. ಈ ರಾಜಕಾಲುವೆಯಿಂದ ಬರುವ ನೀರಿಗೆ ಪೈಪ್ ಹಾಕಿದ್ದಾರೆ. ನೀರಿನ ಪೈಪ್ ಹಾಕಿ ಅದು ಮಳೆ ಬಂದಾಗ ಸೇಡಿ ಮಿಕ್ಸ್ ಆಗಿ ಬಂದು, ಪಾಪ ಇವರು ಪುಣ್ಯಾತ್ಮರ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅದು ಹೀಗೆಲ್ಲ ಬಂದು ಜಾಮ್ ಆಯಿತು. ಜಾಮ್ ಆಗುವಾಗ ನೋಡಿ ಅಷ್ಟೇ ತ್ವಾರ ಪೈಪು ಶೂಟಿಂಗ್ನಲ್ಲಿ ನೋಡಿ, ಆ ತ್ವಾರ ಪೈಪು ಜಾಮ್ ಆದ ನಂತರ ಬ್ಲಾಕ್ ಆಗಲೇಬೇಕಲ್ಲ. ನೀರು ಸಾಮಾನ್ಯವಾಗಿ ಮೇಲೆ ಬಂತು, ನಮ್ಮ ನೀರಿನ ಟಾಂಕಿ ಒಡೆದೋಯ್ತು, ಡ್ರೈನೇಜ್ ಒಡೆದೋಯ್ತು, ನಮ್ಮ ATMನೊಳಗಡೆ ನೀರು ಹೋಯಿತು, ಆ ಮರದವನ ಅಂಗಡಿ ಒಳಗಿತ್ತು, ಎಲ್ಲ ಅಂಗಡಿಗೆ ನೀರು ಹೋಗಿ ಎಲ್ಲ ಸಮಸ್ಯೆ ಆಯಿತು. ಯಾರ ಹತ್ರ ಹೇಳಿ ನಾವು ಕಂಪ್ಲೇಂಟ್ ಮಾಡಿದ್ದೇವೆ.
ಕಂಪ್ಲೇಂಟ್ ಮಾಡಿದಾಗ ಅವ್ರು ಬಂದರು ನೋಡಿದ್ರೆ ಅದು ಪುರಸಭೆ ಅಂತ ಹೇಳಿ ನಾವು ಯಾರ ಹತ್ರ ಹೋರಾಟ ಮಾಡೋದು? ನಾವು ಇಷ್ಟು ನಷ್ಟ ಅಂದರೆ ನಮಗೆ ನಷ್ಟವೇ ನಷ್ಟ. ಮೊನ್ನೆ ಹಾಕಿ ನೋಡಿ, ನಾವು ಮಳೆ ನೀರು ಹೋಗ್ಬೇಕಲ್ಲ, ಮಳೆ ನೀರು ಹೋಗ್ಬೇಕಲ್ಲ, ಈ ಪೈಪ್ ಬ್ಲಾಕ್ ಆದಾಗ ಏಕೆ ನೋಡಿ ಸರ್, ಈ ಪೈಪ್ ಬ್ಲಾಕ್ ಆಗಲಿಕ್ಕೆ ಕಾರಣ ಏನಂದರೆ ಮಣ್ಣು ನಮ್ಮ ಬಿಲ್ಡಿಂಗಿಗೆ ಸಾಧಾರಣ ಒಂದು 35 ವರ್ಷ ಆಯಿತು. 35 ವರ್ಷದಿಂದ ಯಾರಿಗೂ ಯಾವ ತೊಂದರೆ ಆಗಲಿಲ್ಲ. ಈ ಹೊಸಬರೆಲ್ಲ ಹೇಳ್ತಾರೆ ಈಗ ಟಾಕಿ ತೆಗೆದು, ಅವರಿಗೆ ಬುದ್ಧಿ ಇಲ್ಲ, ಎಂತ ಹೇಳಲಿಕ್ಕೆ ಆಗ್ತದೆ? 35 ವರ್ಷದಿಂದ ಇವರು ಇಷ್ಟು ಜನ ಇದ್ದಾರಲ್ಲ, ಹೇಳಿ ಒಂದು ದಿನ ಬ್ಲಾಕ್ ಆಗಿದೆ ಅಂತ. ಈ ಜನ ಪುಣ್ಯಾತ್ಮ ಹೇಳಿದಲ್ಲ ಈಗ ಕುಂಡಿ ತೆಗೆದು ನಾವು ಕುಡಿಯೋ ನೀರಿನ ಟ್ಯಾಂಕಿದು ಡ್ರೈನೇಜ್ ಟ್ಯಾಂಕ್ ಎಲ್ಲ ಅವರಿಗೆ ಗೊತ್ತಿಲ್ಲ. ನಮಗೆ ಕುಡಿಯೋ ನೀರಿಲ್ಲ, ನಾವು ತಾಪದ ದಿನಕ್ಕೆ 1200 ರೂಪಾಯಿ ಕೊಟ್ಟು ಟ್ಯಾಂಕಲ್ಲಿ ನೀರು ತಂದು ನೀರು ಹಾಕೋದು. ಇವರು ಹೇಳ್ತಾ ಇದ್ದಾರೆ ನೀರಿನ ಟ್ಯಾಂಕಿ ಅಂದರೆ ಡ್ರೈನೇಜ್ ಟ್ಯಾಂಕಿ ಅಂತ ಹೇಳ್ತಾರೆ. ನಾವು ಎಂತ ಮಾಡಲಿಕ್ಕೆ ಆಗ್ತದೆ ಮನುಷ್ಯರಿಗೆ? ನಾನು ಮಾತಾಡ್ತೇನೆ, ನನಗಿಂತ ಅನುಭವ ಇದ್ದವರು ನಿಮ್ಮ ಹತ್ರ ಮಾತಾಡಲಿಲ್ಲ. ಯಾಕೆಂದರೆ ಇದು ಕುಡಿಯೋ ನೀರಿನ ಟ್ಯಾಂಕಿ ಹೊಡೆದಾದರೆ ಇದು ಕುಡಿಯೋ ನೀರಿನ ಟ್ಯಾಂಕಿ ಗೊತ್ತುಂಟು. ಕುಡ್ಲಕಾವೂರು ಬುಲ್ಪುಗುಡ್ಡೆ ಮಾರ್ಗುಡು ಗೇಲ್ ಕಂಪನಿ ಪೈಪ್ ಲೈನ್ ಕಾಮಗಾರಿ ನಡಪಾಯಿನ ಜಗ್ಗಿಡು ರಿಪೇರಿ ಮಲ್ಪಂದೆ ಬುಡ್ದು ಪೋದಿತ್ತಿನ ಗುಂಡಿನ ಮುಚ್ಚಿನ ಕಾರ್ಯ ನಡಪಾದ ಊರ್ದ ಜನಕ್ಕುಲೇ ನವಚಂದ್ರ ಫ್ರೆಂಡ್ಸ್ ಸರ್ಕಲ್ ಸಾಯಡು ರಿಪೇರಿ ಮಲ್ತದೇರು. ಕುಡ್ಲಕಾವೂರು ಬುಲ್ಪುಗುಡ್ಡೆ ಮಾರ್ಗುಡು ಗೇಲ್ ಕಂಪನಿ ಪೈಪ್ ಲೈನ್ ಕಾಮಗಾರಿ ನಡಪಾಯಿನ ಜಾಗಿಡು ರಿಪೇರಿ ಮಲ್ಪಂದೆ ಬುಡ್ದು ಪೋದಿತ್ತದು ಗುಂಡಿನ ಮುಚ್ಚಿನ ಕಾರ್ಯನು ಊರ್ದ ಜನಕ್ಕುಲೇ ನವಚೇತನ ಫ್ರೆಂಡ್ಸ್ ಸರ್ಕಲ್ ಸಾಯಡು ರಿಪೇರಿ ಮಲ್ತೇರು. ಪದಂಗಡಿ ನವಚೇತನ ಫ್ರೆಂಡ್ಸ್ ಸರ್ಕಲ್ ಕಟ್ಟೆ ಕೈತಲ್ಲಿಡಿದು 1/2 ಕಿಲೋಮೀಟರ್ ಮುಟ್ಟದ ಮಾರ್ಗದ ಗುಂಡಿ ಕುರಿಕ್ಲೇನ್ ಕಾಂಕ್ರೀಟ್ ಬೆರಕೆ ಗಳಸದು ಮುಚ್ಚಿದು ಸಂಚಾರಗೂ ಅನುಕೂಲ ಮಲ್ತು ಕುರಿಯರು. ಈ ಬಗ್ಗೆ ಊರ್ದಕ್ಲು ಮಾಹಿತಿ ಕೊರದು ಗ್ಯಾಸ್ ಪೈಪ್ ಲೈನ್ ಪಾಡಿರೆ ಮಾರ್ಗ ಗರ್ತನ ತಾನೋಡು ಉಂಡಾಯಿನ ಗುಂಡಿನ ರಿಪೇರಿ ಮಲ್ಪೆರೆ ಸಂಬಂಧಪಟ್ಟ ಪಾಲಿಕೆಯ ಜನಪ್ರತಿನಿಧಿಲು ಅಧಿಕಾರಿಲು ಬೊಕ ಗೇಲ್ ಕಂಪೆಯಿಂದ ಅಧಿಕಾರಿಲೆಗ್ ಭಿನ್ನೈತೊಂದು ಬರೆದು ಕೊರದು ತಿಂಗಳು ಕರಿಂಡಲ ಮುಚ್ಚೆರೆ ಕ್ರಮ ಅದೈತೊಂದು ಜಾಂಡು 2 ಚಕ್ರದ ಗಾಡಿ ದಕ್ಲ ಐಟ್ಲ ಪೊಂಜನಕ್ಲಿನ ಗಾಡಿಲಿ ಏತೋ ಸರ್ತಿ ಮಗರದಡು ಸಂಬಂಧಪಟ್ಟ ನಕ್ಲು ಗುಮನ ಕೊರನ್ನೆಕ್ ಜನಕ್ಲು ಏವರೊಡುಲ್ಲಿರು ನನಲ ಕಡೆ ಸಂಡ ಅಪಾಯ ಖಂಡಿತ ಅಂದು ದುಂಬುದ ಪಾಲಿಕೆ ಸದಸ್ಯರು ದೀಪಕ್ ಪೂಜಾರಿ ಸಾಯಡು ಎಂಕುಲೆ ರಿಪೇರಿ ಮಲ್ಪೆರೆ ಕಾರ್ಯ ಉಜತ್ತ ಅಂದು ಪಂಡೇರು. ಭವಾನಿ ಶಂಕರ್, ನಿತಿನ್ ಶೆಟ್ಟಿ, ಜೀವನ್, ಜಯಪಾಲ್ ಶೆಟ್ಟಿ, ಸೋಮಶೇಖರ್, ಸಂದೀಪ್ ಕುಲಾಲ್ ಇಂಚ ಊರ್ದಕ್ಲು ಈ ಪೊರ್ತುಡಿತ್ತೇರು. ಎಂಕ್ಲೆ ಪ್ಯಾಚ್ ವರ್ಕ್ ಬರ್ಚಿ ಎಂಕ್ಲು ದಾಮರಂಜನ್ ಮನ್ಪುಲೆ ಅವನ್ಲ ಮನ್ಪುಲೆ ಎಂಕ್ಲ ಐಕ್ಲೆ ರೆಡಿ ಇಲ್ಲ ಅಕ್ಕಳು ಆಪುಜಿದಾಲ ಬಂದಿದೆ ಮನ್ಪುಗ ಅಂದು ಬಂಡೆ ಗೇಲ್ದಕ್ಕೆಲ್ಲ ಪ್ಯಾಚ್ ವರ್ಕ್ ಆತಿದೆ. ಕುದ್ರೋಡಿದ ಗುರು ಬೆಳದಿಂಗಳು ಸಂಸ್ಥೆದ ನಿಲೆಟು ಗುರುಪುರ ಉಲೈಬುಟ್ಟದ ವಿಶೇಷ ಚೇತನ ಪೊಂಜು ಸುಜಾತ ಪನ್ಪನಾರೆಗ್ ಇಲ್ಲಿ ಕಟ್ಟಿರೆ 1 ಲಕ್ಷ ರೂಪಾಯಿ ಸಹಾಯಪಣವನ್ನು ಕುದ್ರೋಳಿ ಕ್ಷೇತ್ರಡು ಅಂಗಾರೆ ಕೊರಿಯರು. ಸಮಾಜ ಸೇವೆಡಿ ಏಪಲ ದುಂಬು ಇಪ್ಪುನ ಶಕ್ತಿದಾಂತಿ ನಕ್ಲಿನ ಕಣನೀರು ಒರಿಸುನ ಗುರು ಬೆಳದಿಂಗಳು ಸಂಸ್ಥೆದ ವತಿದ್ದು ಉಳೈಬೆಟ್ಟದ ವಿಶೇಷ ಚೇತನ ಪೊಂಜು ಸುಜಾತ ಪನ್ಪನಾರಿನ ಇಲ್ಲಿ ಕಟ್ಟಿರೆ 1 ಲಕ್ಷ ರೂಪಾಯಿದ ಸಹಾಯನು ಕುಡ್ಲದ ಕುದ್ರೋಡಿ ಶ್ರೀ ಗೋಕರ್ಣಾಧೀಶ್ವರ ಕ್ಷೇತ್ರಡು ಕೊರಿಯರು. ಈ ಪೊರ್ತುಡು ನಮ್ಮ ಕುಡ್ಲ ವಾಹಿನಿಗೆ ಮಾಹಿತಿ ಕೊರನ ಸಂಸ್ಥೆದ ಗುರ್ಕಾರ್ ಆರ್ ಪದ್ಮರಾಜ್ ಪಾತಿರ್ದು ಶಿಕ್ಷಣ ಆಸರೆ ಆರೋಗ್ಯ ಪನ್ಪುನ ಉದ್ದೇಶದಿ ಒಂದು ನಾರಾಯಣ ಗುರುಕ್ಲಿನ ತತ್ವ ಸಂದೇಶ ಪ್ರೇರಣೆದಂಚ ಎಂಗ್ಲು ಸಮಾಜುಡು ಇಪ್ಪುನ ಬಲದಾಂತಿನಕ್ಲಿನ ಕಣನೀರು ಒರೆಸುನ ಕೆಲಸನು ಮಲ್ತೊಂದು ಬೈದ ಈ ತುರ್ತು ಸುಮಾರು ಜನಕ್ಕೆ ಬಡವರಿಗೆ ಇಲ್ಲಿ ಕಟ್ಟದು ಕೊಡ್ತ ಹುಷಾರಿಜ್ಜೊಂದು ನಕ್ಲಿಗೆ ಸಹಾಯ ಮಲ್ತದ ಉಳೈಬೆಟ್ಟದ ವಿಶೇಷ ಚೇತನ ಪೊಂಜು ಸುಜಾತ ರಡ್ಡಿ ಎಲ್ಲಿಯ ಜೋಕ್ಲಿನ ಒಟ್ಟುಗು ಬದುಕೊಂದುಲ್ಲಿರು ಇಲ್ಲಿ ಕಟ್ಟುನ ಬಗೆಟ್ ಎಂಟಡ ಸಹಾಯಕ್ಕೆಂದಿತ್ತಿರು ಅರೆಗೂ 1 ಲಕ್ಷ ರೂಪಾಯಿ ಕೊರ್ದು ಸಹಾಯ ಮಲ್ತದ ಅಂದು ಪಂಡೇರು. ಈ ಪೊರ್ತುಡು ದೇವೇಂದ್ರ ಪೂಜಾರಿ, ಜಯನಂದ ಪೂಜಾರಿ, ವಿಷ್ಣುದಾಸ್, ರೋಹಿದಾಸ್, ರಾಜೇಂದ್ರ ಚಿಲಿಂಬಿ ಒಟ್ಟುಗಿತ್ತಿರು. ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಅವರ ಪ್ರೇರಣೆಯಂತೆ ನಾವು ಈ ಸಮಾಜದಲ್ಲಿರುವ ಅಶಕ್ತರ ಕಣ್ಣೊರೆಸುವಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ತಮಗೆಲ್ಲ ತಿಳಿದಿದೆ, ನಾವು ಹಲವಾರು ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಅವರಿಗೆ ಸಹಾಯ ಹಸ್ತವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕೊಡ್ತಾ ಬರ್ತಾ ಇದ್ದೇವೆ. ಹಾಗೆ ಅನಾರೋಗ್ಯದಲ್ಲಿರುವಂತಹ ಅಶಕ್ತರಿಗೂ ಕೂಡ ನಾವು ಸಹಾಯವನ್ನು ಮಾಡ್ತಾ ಬರ್ತಿದ್ದೇವೆ. ವಿಶೇಷವಾಗಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕಳೆದ 2-3 ವರ್ಷಗಳಿಂದ ನಾವು ಕೆಲಸಗಳನ್ನು ಮಾಡಿಕೊಂಡು ಬರ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮಗೆ ಕಳೆದ ಒಂದು 3-4 ತಿಂಗಳ ಹಿಂದೆ ಉಳೈಬೆಟ್ಟುವಿನ ಸುಜಾತ ಅವರ ದಂಪತಿ ಸುಜಾತ ಅವರಿಗೆ ಪಾಪ ಅವರು ಅಂಗವೈಕಲ್ಯಾಗಿ ದಿವ್ಯಾಂಗ ಇದ್ದಾರೆ. ಅವರಿಗೆ 2 ಮಕ್ಕಳಿದ್ದಾರೆ. ಬಹಳ ಕಷ್ಟದಲ್ಲಿದ್ದ ಇರುವಂಥ ಫ್ಯಾಮಿಲಿ. ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಸಹಾಯವನ್ನು ಅವರು ಕೇಳಿದ್ರು. ಅವರ ಪರಿಸ್ಥಿತಿಯನ್ನು ನಾವೆಲ್ಲ ಅರ್ಥೈಸಿಕೊಂಡು ಅವರಿಗೆ ಇವತ್ತು 1 ಲಕ್ಷದ ಒಂದು ಸಹಾಯವನ್ನು ನಾವು ಇವತ್ತು ಗುರು ಬೆಳದಿಂಗಳು ಸಂಸ್ಥೆಯಿಂದ ನಾವು ಕೊಟ್ಟಿದ್ದೇವೆ. ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ BNI ಕುಡ್ಲದ ನಿಲೆಟು ಬೇತೆ ಬೇತೆ ಉತ್ಪತ್ತಿನ ಪ್ರದರ್ಶನ ಬೊಕ ಮಾರಾಟ ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ 2023 ಕುಡ್ಲದ ಡಾಕ್ಟರ್ TME ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಸೆಪ್ಟೆಂಬರ್ 30 ಅಕ್ಟೋಬರ್ 2 ಮುಟ್ಟ 3 ದಿನ ನಡಪೆರಡು.
ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ BNI ಕುಡ್ಲದ ನಿಲಿಡು ಬೇತೆ ಬೇತೆ ಉತ್ಪತ್ತಿನ ಪ್ರದರ್ಶನ ಬೊಕ್ಕ ಮಾರಾಟ ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋ 2023 ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಸೆಪ್ಟೆಂಬರ್ 30 ಅಕ್ಟೋಬರ್ 2 ಮುಟ್ಟ 3 ದಿನ ನಡಪೆರೊಂಡು. BNI ಕುಡ್ಲದ ಕಾರ್ಯತುವನ ನಿರ್ದೇಶಕರು ಗಣೇಶ್ ಎನ್ ಶರ್ಮಾ ಕುಡ್ಲಡು ಸುದ್ದಿಕೂಟುಡು ಈ ಬಗೆಟ್ ಮಾಹಿತಿ ಕೊರಿಯರು. 120 ಹೆಚ್ಚ ಅಂಗಡಿಲೆಡು BNI ಮಂಗಳೂರು ಸದಸ್ಯರು ತನ್ಕುಲಿನ ಉತ್ಪತ್ತಿಗಳನ್ನು ಪ್ರದರ್ಶನ ಮಲ್ತದು ಮಾರಾಟ ಮಲ್ಪುವೆರು. ಕಾಂಡೆ 17 ರಾತ್ರಿ 8 ಮುಟ್ಟ 3 ದಿನ ಈ ಪ್ರದರ್ಶನ ಒಪ್ಪುಂಡು. ಉಲೈ ಪೊಗ್ಗೆರೆ ಕಾಸ್ ಕೊರಡು ನಿಜ್ಜಿ ಕಟ್ಟೊಣದ ಸಾಧನಗಳು ಆಟೋಮೊಬೈಲ್ ಬಂಗಾರ ಬೊಕ್ಕ ಬೇತೆ ಸುತ್ತೂರು ನರಮಾಣ್ಯ ಸಂಪನ್ಮೂಲ ಲೈಟಿಂಗ್ ದುತ್ತೈತ IT ಉತ್ಪತ್ತಿಲು ಸಾಫ್ಟ್ವೇರ್ ಇಲ್ಲಿ ಬೊಕ್ಕ ಆಫೀಸ್ ಸಾಧನಗಳು ತೆನಸು ಉತ್ಪತ್ತಿಲು ಇಂಚ ಮಾತ ಒಪ್ಪುಣದು ಆರವಿವಾರ ಕೊರಿಯರು. ದಕ್ಷಿಣ ಕನ್ನಡ ಉಡುಪು ಉತ್ತರ ಕನ್ನಡ ಕೊಡಗು ಬೊಕ್ಕ ಉತ್ತರ ಕೇರಳದ ಜಿಲ್ಲೆಯಲ್ಲಿನ ಗಿರಾಕಿಲಿಗೆ ಈ ಪ್ರದರ್ಶನ ಹೆಚ್ಚ ಪ್ರಯೋಜನ ಆಯರುಂಡು. BNI ಕುಡ್ಲ ಘಟಕಡು 100 ಹೆಚ್ಚ ಕೈಗಾರಿಕೆಲು ಬೊಕ್ಕ ಬೇರದ ಅಂಗಡಿಲೇನ 200 ಅಜಿಪೊಡದು ಹೆಚ್ಚು ಸದಸ್ಯರುಳ್ಳೇರು. ಕರೆನ 5 ವರ್ಷಡು ಈ ಘಟಕ 400 ಕೋಟಿ ರೂಪಾಯಿ ಹೆಚ್ಚ ವ್ಯವಹಾರ ನಡಪಾದನೆಂದು ಗಣೇಶ್ ಎಸ್ ಶರ್ಮಾ ಪಂಡೇರು. ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಗುರ್ಕಾರಿರ ಮೋಹನ್ ರಾಜ್, ಸಚಿನ್ ಅಡ್ಕ, ಹ್ಯಾಲನ್, ಪ್ರವೀಣ್ ಸುದ್ದಿಕೂಟುಡಿದ್ದೀರು. ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋ ಅನ್ನೋದು ಇದು ನಮ್ಮ 2ನೇ ವರ್ಷದಲ್ಲಿ ಮಾಡ್ತಾ ಇರುವಂತದ್ದು. ಹಾಗೆ ಈ ಸಲ ನಾವು 3 ದಿನದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ 3 ದಿನ ಸೆಪ್ಟೆಂಬರ್ 30, ಅಕ್ಟೋಬರ್ 1 ಮತ್ತೆ ಅಕ್ಟೋಬರ್ 2ನೇ ತಾರೀಕು ನಾವು ಈ ಪ್ರದರ್ಶನವನ್ನು ಎಕ್ಸಿಬಿಷನ್ ಆಯೋಜನೆ ಮಾಡಿದ್ದೇವೆ. ಹಾಗೆ 120 ಅಷ್ಟು ಸ್ಟಾಲ್ಸ್ ಇಲ್ಲಿ ಇರುತ್ತೆ. 120 ಪ್ರದರ್ಶಕರು ಇರ್ತಾರೆ. ನಮ್ಮ BNI ಮಂಗಳೂರಿನ ಹೆಸರಾಂತ ಬಿಸ್ನೆಸ್ ಓನರ್ಸ್ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಪ್ರದರ್ಶನ ಯಾರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೇಕಂತ ಹೇಳಿದ್ರೆ, ಈ ಪ್ರದರ್ಶನದಲ್ಲಿ ಎಲ್ಲಾ ರೀತಿಯ ಬಿಸ್ನೆಸ್ ಅವರು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಟೆಕ್ಸ್ಟೈಲ್ಸ್ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಮನೆ ಕಟ್ಟುವ ಸಾಮಗ್ರಿಗಳಿರ್ಬೋದು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಇರ್ಬೋದು, ಬ್ಯಾಂಕಿಂಗ್ ಅವ್ರು ಇರ್ಬೋದು, ಇನ್ಶೂರೆನ್ಸ್ ಅವ್ರು ಇರ್ಬೋದು, ಎಲ್ಲಾ ತರ ಇಂಡಸ್ಟ್ರಿ ಅವರು ಈ ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಎಕ್ಸ್ಪೋ ಅಲ್ಲಿ ಅವರ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಅನ್ನ ಅವರು ಅಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. 30ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ಇನೋವೇಷನ್ ಪ್ರೋಗ್ರಾಮ್ ಇರ್ತದೆ. ಇದಕ್ಕೆ ನಮ್ಮ ಸುಬ್ರಾಯ ಪೈ ಭಾರತ ಗ್ರೂಪಿನ MD ಮತ್ತು UD ಖಾದರ್ ಸ್ಪೀಕರ್ ಅಂಡ್ MLA ವೇದವಾಸ್ ಕಾಮತ್ ಅಂಡ್ ಭರತ್ ಶೆಟ್ಟಿ ಅಂಡ್ ಪೊಲೀಸ್ ಕಮಿಷನರ್ ಇವರೆಲ್ಲರೂ ಬರ್ತೇನೆ ಅಂತ ಹೇಳಿದ್ದಾರೆ. ಆದರೆ ಮಿನಿಸ್ಟರ್ಸ್ ಅಂಡ್ ಬೇರೆಯವರೆಲ್ಲ 2 ಗಂಟೆಗೆ ಪ್ರತಿ 2 ಗಂಟೆಗೆ ಒಂದು VIP ಅನ್ನು ನಾವು ಕರಿತಾ ಇದ್ದೇವೆ. ಅಂತ ಹೇಳಿದ್ರೆ ಎಲ್ಲರನ್ನು ಒಂದೇ ಸಲ ಕರೆಯಲಿಕ್ಕೆ ಆಗೋದಿಲ್ಲ, ಮತ್ತೆ ಅದು ಇಕ್ಕಟ್ಟಾಗುತ್ತೆ ಅಥವಾ ಜಾಸ್ತಿ ಇದಾಗ್ತದೆ ಅಂತ ಎವ್ರಿ 2 ಅವರ್ಸ್ಗೆ VVIP ಗೆಸ್ಟ್ ಅನ್ನು ಕರಿತಾ ಇದ್ದೇವೆ. ಆಲ್ಮೋಸ್ಟ್ 36 VIP ಗೆಸ್ಟ್ನವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಕುಡ್ಲ ಮಹಾನಗರ ಪಾಲಿಕೆದ ಸಾಮಾನ್ಯ ಸಭೆ ಪಾಲಿಕೆದ ಸಭಾಂಗಣೋಡು ನಡೆತದೆ. ಕುಂಜುತ್ತ ಬೈಲ್ಡ್ 3 ಎಕರೆ ಜಾಗೆ ಪಾಲಿಕೆದ ಸ್ವಾಧೀನೋಡು ಇತ್ತದು. ಆಯ್ತು ಬಡವರಿಗೆ ಇಲ್ಲು ಕಟ್ಟದ ಕೊರೋಲಿಯಿಂದ ಸದಸ್ಯರು ಚರ್ಚೆ நடப்பாயிரு. ಕುಡ್ಲ ಮಹಾನಗರ ಪಾಲಿಕೆದ ಸಾಮಾನ್ಯ ಸಭೆ ಮೇಯರ್ ಸುಧೀರ್ ಶೆಟ್ಟಿ ಗುರ್ಕಾರ್ಮೆಟ್ நடத்தன. ಮಹಾನಗರ ಪಾಲಿಕೆ ಏತ್ ಅಡಿಜಾಗೆ ಮಲ್ತು ಕೊರ್ತುಂಡು ಏತ್ ಆಶ್ರಯ ಇಲ್ಲೇನು ಕಟ್ಟದು ಕೊರ್ತುಂಡು. ಕುಂಜತ್ತ ಬೈಲ್ಡ್ 3 ಎಕರೆ ಜಾಗೆ ಮಹಾನಗರ ಪಾಲಿಕೆದ ಅಧೀನೋಡು ಉಂಡು. ಅವಳು ನಮ್ಮ 400 ಇಲ್ಲು ಕಟ್ಟದು ಕೊರಲಿ ಆಂಡ ದಾಯ ಬಡವರಿಗೆ ಇಲ್ಲು ಕಟ್ಟದು ಕೊರ್ಪುನ ವ್ಯವಸ್ಥೆ ಮಲ್ತದಜ್ಜಿ. ಅವಳು ಕೆಲವರಿ ಸರ್ಕಾರಿ ಜಾಗೆ ಉಲೈ ಪಾಡೊಂದುಲೇರು ಜಂತಿ ಬೇಲಿ ಪಾಡ್ದಜಿ. ನಮ್ಮ ಆಸ್ತಿ ನಮ್ಮ ರಕ್ಷಣೆ ಮಲ್ಪೊಡು ಮೂಡದಕ್ಲಿಡಿದ ಬಾರಿ ಸಮಸ್ಯೆ ಒಂದುಂಡು. ಈ ಬಗೆಟ್ ಮೇಯರ್ ಗಂಭೀರ ಕ್ರಮ ದೆತನೋಡು ಒಂದು ಭಿನ್ನೈತೊನ್ನ ಸದಸ್ಯರು ತ್ಯಾಜ್ಯ ಒಟ್ಟು ಮಲ್ಪನ 4 ಪ್ಯಾಕೇಜ್ಲ ಅವೈಜ್ಞಾನಿಕ ಆದುಂಡು ದೂರಿಯರು. AC ವಿನಯರಾಜ್ ಪಾತಿರ್ದು ಹೊಸ ತ್ಯಾಜ್ಯ ಇಲವಾರಿ ವ್ಯವಸ್ಥೆ ಪಾಲಿಕೆಗೆ ಪುದಯಾರೊಂಡು ಒಂದು ದುಂಬಗ ಜನಕಳ ಮೀತ ತೆರಿಗೆ ಆದ ಬೂರು ಅಂಚಾದ 4 ಪ್ಯಾಕೇಜ್ ಬದಲು 2 ಪ್ಯಾಕೇಜ್ಗೆ ಕಮ್ಮಿ ಮಲ್ಪೊಡು ಒತ್ತಾಯ ಮಲ್ತೇರು. ಕಮಿಷನರ್ ಆನಂದ್ ಜವಾಬ್ ಕೊರ್ದು ಯೋಜನೆ ಜಾರಿ ಕಣಪು ನೆಡುದುಂಬು ಐನ ಸರ್ಕಾರವು ಕಡಪಡುವ ಅಲ್ತ ಸೂಚನೆದಂಚ ಕಾರ್ಯ ಮಲ್ತದಂಡು ಗಾಡಿಲಿನ ದೆತೊನ್ನ ಸರ್ಕಾರದ ಮೂಲಕ ಆತಡು ಡ್ರೈವರ್ಲು ಲೋಡರ್ಸ್ ಲೇನ್ ಕೊರ್ತ ಟೆಂಡರ್ ಲೇಯ್ದು ನಿಂದು ಪಂಡೇರು. ಈ ಸಮಸ್ಯೆ ಬಗೆಟ್ ಸಭೆ ನಡಪಾದು ಅಖಿರದ ನಿರ್ಧಾರಗೂ ಬರ್ಪುಣುಂದು ಮೇಯರ್ ಭರವಸೆ ಕೊರಿಯರು. ಅದನ್ನು ಹಿಂದೆ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಇದೇ ಕೌನ್ಸಿಲ್ನಿಂದ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟು ಸರ್ಕಾರದಲ್ಲಿ ಒಂದು ಟೆಕ್ನಿಕಲ್ ಟೀಮ್ ಇರ್ತದೆ, ಅಲ್ಲಿ ಅವುಗಳನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಿರ್ತಾರೆ. ಆ ಎವ್ಯಾಲ್ಯೂಯೇಟ್ ಮಾಡಿದ ನಂತರ ಸರ್ಕಾರದವರು ಅದನ್ನು ಅನುಮೋದನೆ ಕೊಡುವಂಥದ್ದು, ಅನುಮೋದನೆ ಕೊಟ್ಟ ನಂತರ ನಮ್ಮಲ್ಲಿ ಬರುವಂಥದ್ದು, ತದನಂತರ ನಾವು ಅದನ್ನು ಟೆಂಡರ್ ಪ್ರಕ್ರಿಯೆ ಅಳವಡಿಸ್ಕೊಳ್ಳುವಂಥದ್ದು. ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ನಾವು ನೋಡಿದ ಹಾಗೆ 42 ಕೋಟಿಯಷ್ಟು ವರ್ಷಕ್ಕೆ ನಮಗೆ ಅದು ಬರ್ತಾ ಇದ್ದಂಥದ್ದು. ಕೆಲವು ನೇರ ಪಾವತಿ ಮತ್ತು ನೇರ ನೇಮಕಾತಿ ಮಾಡಿಕೊಂಡು ಸ್ಯಾನಿಟೈಸೇಷನನ್ನು ನಾವು ಮಾಡುವಂಥದ್ದು. ಆದ ನಂತರ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ
ನಮಗೆ ವಾಹನಗಳ ಖರೀದಿಯನ್ನು ಸರ್ಕಾರದ ಹಂತದಲ್ಲೇ ನಡೆದಿದ್ದು ಅವರು ವಾಹನ ಸರಬರಾಜು ನಮಗೆ ಮಾಡ್ತಾ ಇದ್ದಾರೆ. ಸಾಕಷ್ಟು ನ್ಯೂನತೆಯನ್ನು ಎಲ್ಲ ಪ್ರತಿಪಕ್ಷದವರು ಮತ್ತು ಆಡಳಿತ ಪಕ್ಷದ ಎಲ್ಲ ಸದಸ್ಯರು ಬಹಳ ಸವಿಸ್ತರವಾಗಿ ತಿಳಿಸಿದ್ದಾರೆ. ಹಾಗಾಗಿ ಒಂದು ಸಭೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇನ್ನೊಂದು ಸುತ್ತಿನ ಸಭೆ ನಾಳೆ ಮಧ್ಯಾಹ್ನ 3:30 ಗಂಟೆಗೆ ನಾವೊಂದು ಮೊನ್ನೆ ಏನು ನಾವು ಮಾಡಿದಂಥ ಎಲ್ಲ ಸದಸ್ಯರು ಸೇರಿ ನಾವು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಅಂತಿಮವಾದಂಥ ನಿರ್ಣಯವನ್ನು ನಾಳೆ ನಾವು ತೆಗೆದುಕೊಳ್ಳುತ್ತೇವೆ. ಹೊಸ DPR ಅನ್ನು ಮಾಡಿ ಒಂದು ಸ್ಪೆಷಲ್ ಮೀಟಿಂಗ್ ಕರೆದು ಆ DPR ಅನ್ನು ನಮ್ಮ ಸ್ಪೆಷಲ್ ಮೀಟಿಂಗಲ್ಲಿ ಮಂಡನೆ ಮಾಡಿ ನಮ್ಮ ಹೊಸ ಏನು ಟೆಂಡರ್ ಆಗುವ ತನಕ ಈಗ ನಾವು ಹೊಸ ಏನು DPR ಮಾಡ್ತೇವೆ ಅದರಲ್ಲಿ 7 ವರ್ಷಗಳ ಒಂದು ಕಾಲಾವಕಾಶವನ್ನು ನಿಗದಿಪಡಿಸಿ ಹೊಸ ಟೆಂಡರ್ ಆಗುವ ತನಕ ಈಗಿರುವಂತಹ ಆಂಟೋನಿಯಾ ಏನು ವ್ಯವಸ್ಥೆ ಇದೆ ಅದನ್ನು ಮುಂದುವರಿಸಲು ಸರ್ಕಾರವನ್ನು ಕೋರುವುದು. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಸುತ್ತದ ಕಟೀಲ್ ಕೈತಲ್ದ ಬಲ್ಲಾನಡು ಕಿನ್ನಿಗೋಳಿ ಬೊಕ್ಕ ಬಜಪೆ ಪಟ್ಟಣ ಪಂಚಾಯತ್ ಒಟ್ಟಾದ ಕಟ್ಟೊಂದುಪುನ ಘನತ್ಯಾಜ್ಯ ಘಟಕವು ಊರ್ದಕ್ಲಿಡಿದು ವಿರೋಧ ತೋಜಿದು ಅಂಗಾರೆ ಅಧಿಕಾರಿಲು ಬೊಕ್ಕ ಊರ್ದಕ್ಲೆಗ್ ಪಾತೆರಡು ಓದಂಟ ಆತಂದು. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಸುತ್ತದ ಕಟೀಲ್ ಕೈತಲ್ದ ಬಲ್ಲಾನಡು ಕಿನ್ನಿಗೋಳಿ ಬೊಕ್ಕ ಬಜಪೆ ಪಟ್ಟಣ ಪಂಚಾಯತ್ ಒಟ್ಟಾದ ಕಟ್ಟೊಂದುಪುನ ಘನತ್ಯಾಜ್ಯ ಘಟಕವು ಊರ್ದಕ್ಲಿಡಿದು ವಿರೋಧ ತೋಜಿದು ಅಂಗಾರೆ ಅಧಿಕಾರಿಲು ಬೊಕ್ಕ ಊರ್ದಕ್ಲೆಗ್ ಪಾತೆರಡು ಓದಂಟ ನಡೆತದಂಡು. ಸೋಮವಾರ ಜಾಗಿಡು ಸರ್ವೆ ಕಾರ್ಯ ನಡಪಾನಗ ಊರ್ದಕ್ಲು ಜನಪ್ರತಿನಿಧಿಗಳಿಗೆ ಮಾಹಿತಿ ಕೊರ್ದು ತ್ಯಾಜ್ಯ ಘಟಕ ಕಟ್ಟಿರ ಬುಡುಪುಜ ಅಂದು ಪಂಡದಿತ್ತೇರು. ಅಂಗಾರೆ ಶಾಸಕರು ಉಮನಾಥ ಕೋಟ್ಯನ್ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ನಾಗರಾಜ್ ಜಾಗೆಗೆ ಬೈದೇರು. ಈ ಪೊರ್ತು ಪಾತೆರಗೂ ಪಾತೆರ ಬುಲೆಂಡ್ ಒವೇ ರೀತಿಡ್ಲ ಕಟ್ಟಿರ ಬುಡಿಯರ ಬಲ್ಲಿಂದು ಊರ್ದಕ್ಲು ಶಾಸಕರಿಗೆ ಭಿನ್ನೈತೊಂಡಿರು. ಈ ಜಾಗಿನ ದೆತ್ತು ಪಾಡೋಡು ಒಂದು ಸೂಚನೆ ಕೊರ್ನಕ್ಲಿ ಏರು. ಈ ಜಾಗಿನ ಉಲಾಯಿ ಪಾಡೊಂದಿರು ಐನು ಸ್ವಾಧೀನ ಉದಿತೊಂಡು ಈ ಬಗೆದು ಶಾಸಕರಿಗೆ ಆದೇಶ ಕೊರ್ಪುಣೊಂದು ಉಮನಾಥ ಕೋಟ್ಯನ್ ಪಂಡಿರು. ಕಟೀಲ್ ಕೈತಲ್ದ ಬಲ್ಲಾನಡು 19 ಎಕರೆ ಜಾಗಡಿ 7 ಎಕರೆ ತ್ಯಾಜ್ಯ ಘಟಕವು ದೆತ್ತದಿದ್ದು ಸರ್ವೆ ಕಾರ್ಯ ಶುರು ಮಾಡ್ತದಿತ್ತಂಡು. ಬಜಪೆ ಪಟ್ಟಣ ಪಂಚಾಯತ್ಗೆ ತ್ಯಾಜ್ಯ ಘಟಕ ಅಗತ್ಯ ಇತ್ತದು. ಕಿನ್ನಿಗೋಳಿಡು 1 ಎಕರೆ ಜಾಗಡಿ ತ್ಯಾಜ್ಯ ಘಟಕ ಉಂಡು. ಈ ದುಂಬುದ ಮುಖ್ಯ ಅಧಿಕಾರಿ ಸಾಹಿ ಚೌಟ ನರ್ತಿಕಲ್ಡ್ 2 ಎಕರೆ ಜಾಗೆ ಗುರ್ತು ಮಲ್ತದು ಐನು ಘನತ್ಯಾಜ್ಯಗೂ ದೆತ್ತದಿದ್ದು ಭೂಮಿ ಪೂಜೆ ಆದಿತ್ತಂಡು. ಬಜಪೆ ಪಟ್ಟಣ ಪಂಚಾಯತಿಗೂ ದುಂಬು ಪಂಚಾಯತ್ ಉಪ್ಪುನಗನೆ 2 ಕಡೆಟು ಜಾಗೆ ಗುರ್ತು ಮಲ್ತದಿತ್ತದು ಆಂಡ ಅಲ್ಪದ ಜನಕಲು ವಿರೋಧ ತೋಜಾದಿತ್ತೇರು. ಬಜಪೆದ ಘಟಕಗೂ ಅಲ್ತ ಜನಕುಲಿಡದೆ ವಿರೋಧ ಉಪ್ಪುನಗ ಐನು ಕಿನ್ನಿಗೋಳಿಗೆ ಎಂಚಕನ ಪರಂದು ಕಿನ್ನಿಗೋಳಿ ಸುತ್ತದ ಜನಕಲು ಪ್ರಶ್ನೆ ಪಾಡ್ದೇರು. ಸುಮಾರು 17ರಿಂದ 19 ಎಕರೆ ಜಾಗ ಇದು ಗೋಮಾಳ ಜಾಗವನ್ನು ಅದರಲ್ಲಿ 10 ಎಕರೆಯನ್ನು ಈಗಾಗಲೇ ಗೋಮಾಳಕ್ಕೆ ಕೊಡಬೇಕು ಅಂತ ಗೋಮಾಳಕ್ಕೆ ರಿಸರ್ವ್ ಮಾಡಬೇಕು ಅಂತ ನಾನು DC ಗೆ ಕೊಟ್ಟಿದ್ದೇನೆ. DC ಟೇಬಲಲ್ಲಿ ಅದು ಪೇಪರ್ ಇದೆ. ಈಗ ಇಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ ಅಂತ ಹೇಳಿಕೊಂಡು ಬಜ್ಪೆಗೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತಿಗೆ ಇಲ್ಲಿಗ ಈಗಾಗಲೇ ನಮ್ಮ ಸಿಒರವರು ಅದನ್ನು ನಮಗೆ ಮಾಹಿತಿ ಇಲ್ಲದೆ ಅದನ್ನು ಮಾಡಿದ್ದಾರೆ. ಅದನ್ನು ಊರಿನ ಜನತೆಯ ವಿರೋಧ ಇದೆ. ಯಾಕೆಂತೇಳಿದ್ರೆ ಇಲ್ಲಿ ಮಾಡಬಾರ್ದು, ಒಂದು ನಿವೇಶನಕ್ಕೆ ಕೊಡಬೇಕು, ತುಂಬ ಅರ್ಜಿಗಳು ಬಾಕಿ ಇವೆ ಮತ್ತು ಇದನ್ನು ಗೋಮಾಳಕ್ಕೆ ಇಡಬೇಕು ಅಂತ ಹೇಳಿಕೊಂಡು ಎಲ್ಲರ ಈ ಭಾಗದ ಜನರ ಅಪೇಕ್ಷೆಯಂತೆ ಅದನ್ನು ಕೂಡಲೇ ನಿಲ್ಲಿಸಿ ಇದನ್ನು ಮುಂದಿನ ದಿನಗಳಲ್ಲಿ ಗೋಮಾಳಕ್ಕೆ ಒಂದು 10 ಎಕರೆ ಜಾಗವನ್ನು ಉಳಿದಂಥ ನಿವೇಶನಕ್ಕೆ ಕೊಡಬೇಕು ಅಂತ ಹೇಳಿಕೊಂಡು ನಾನು ಈಗಾಗಲೇ ತಹಶೀಲ್ದಾರ್ಗೆ ಎಲ್ಲ ಕೂಡಲೇ ನಾನು ಇವತ್ತೇ ನನ್ನ ಕಚೇರಿಯಿಂದ ಕಾಗದವನ್ನು ಬರೆಯುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಉಬಾರ್ದ ಇಳಂತಿಲ ಚಂದ್ರಯ್ಯ ಮೇಸ್ಟ್ರಿ ಪನ್ಪುಣಾರಿಗೆ ಕೇರಳದ ಅದೃಷ್ಟ ಲಾಟರಿ 5 ಲಕ್ಷ ರೂಪಾಯಿದ ಇನಾಮ್ ಬೈದಂಡು. ಕಾನತ್ತೂರು ದೇವಸ್ಥಾನ ಕೈತಲ್ದ ಬೊಳ್ಪು ಲಕ್ಕಿ ಏಜೆನ್ಸಿದ ಓಣಂ ಬಂಪರ್ಡ್ ಈ ಇನಾಮು ಮಗರ್ದಂಡು. ದಕ್ಷಿಣ ಕನ್ನಡ ಜಿಲ್ಲೆ ಉಬಾರ್ದ ಮೇಸ್ತ್ರಿಗೆ ಕೇರಳದ ಅದೃಷ್ಟ ಲಾಟರಿ 5 ಲಕ್ಷ ರೂಪಾಯಿದ ಇನಾಮ್ ಬೈದಂಡು. ಇಳಂತಿಲದ ಚಂದ್ರಯ್ಯ ಪನ್ಪುಣರ ಅದೃಷ್ಟದ ಲಾಟರಿ ಮಗರ್ನಾರಾದುಲ್ಲೇರು. ಚಂದ್ರಯ್ಯರು ಸೆಪ್ಟೆಂಬರ್ 20 ಕಾಸರಗೋಡು ಕೈತಲ್ದ ಕಾನತ್ತೂರು ದೇವಸ್ಥಾನಕ್ಕೂ ಹೋದಿತ್ತೇರು. ಅವಳಿ ಕೈತಲ ಬೊಳ್ಪು ಲಕ್ಕಿ ಲಾಟರಿ ಏಜೆನ್ಸಿಡ್ ಓಣಂ ಪರ್ಬದ 500 ರೂಪಾಯಿದ 25 ಕೋಟಿ ಬಂಪರ್ ಟಿಕೆಟ್ ತಂದೇರು. 5 ಲಕ್ಷ ರೂಪಾಯಿದ ಇನಾಮಾರಿಗೆ ಬೈದಂಡು. ಈ ದುಂಬು ಅವೇ ಬೊಳ್ಪು ಲಕ್ಕಿ ಏಜೆನ್ಸಿಡ್ ಒಬ್ಬರ್ದ ಕೆಂಪಿಮಜಲ್ ಆನಂದ್ ಟೈಲರ್ 8 ಲಕ್ಷ ರೂಪಾಯಿ ಇನಾಮದ ಟಿಕೆಟ್ ತಂದಿತ್ತದು. ಐಗೆ 8 ಲಕ್ಷ ರೂಪಾಯಿದ ಇನಾಮು ಮಗರ್ದಿತ್ತಂಡು. ಉಳ್ಳಾಲ ತಾಲೂಕು ಮಟ್ಟದ ದಸರಾ ಗೊಬ್ಬದ ಕೂಟ ಸೆಪ್ಟೆಂಬರ್ 29 ಶುಕ್ರವಾರ ಕುಡ್ಲ ವಿಶ್ವವಿದ್ಯಾನಿಲಯದ ಮಂಗಳ ಕ್ರೀಡಾಂಗಣಡು ನಡಪೆರ ಉಂಡು ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆದ ಸಹಾಯಕ ನಿರ್ದೇಶಕರು ರವಿನಾಯಕ್ ತೆರಿಪಾದಿರು. ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಸೆಪ್ಟೆಂಬರ್ 29 ಶುಕ್ರವಾರದಾನಿ ಕುಡ್ಲ ವಿಶ್ವವಿದ್ಯಾನಿಲಯದ ಮಂಗಳ ಕ್ರೀಡಾಂಗಣಡು ನಡಪೆರ ಉಂಡು ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆದ ಸಹಾಯಕ ನಿರ್ದೇಶಕರು ರವಿ ವೈ ನಾಯಕ್ ತೆರಿಪಾದಿರು.
ಉಳ್ಳಾಲ ಪ್ರೆಸ್ ಕ್ಲಬ್ நடத்தின ಸುದ್ದಿಗೋಷ್ಠಿ ಆರ್ಪಾತಿರುದು. ದಕ್ಷಿಣ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ, ತಾಲೂಕು ಪಂಚಾಯತ್ ಉಳ್ಳಾಲ ನಗರಸಭೆ, ದೈಹಿಕ ಶಿಕ್ಷಣ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ, ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್, ಜಿಸಿಐ ಮಂಗಳ ಗಂಗೋತ್ರಿ ಕೋಣಾಜೆ ಮೊಕಲಿನ ಸಾಕರಡು ನಡಪುನ ದಸರಾ ಕ್ರೀಡಾಕೂಟ ಪೊಂಜೆಲೆಗ್ ಬೊಕ್ಕ ಆಂಜೆಲೆಗ್ ಬೇತೆ ಬೇತೆ ವಿಭಾಗಗಳಲ್ಲಿ ನಡಪೆರೆಯುತ್ತದೆ. ಕರ್ನಾಟಕ ವಿಧಾನಸಭಾದ ಗುರ್ಕಾರ್ ಯುಟಿ ಖಾದರ್ ದಸರಾ ಕ್ರೀಡಾಕೂಟದ ಗುರ್ಕಾರ್ ರಾದುಲ್ಲೇರು ಬೊಕ್ಕ ಜಿಲ್ಲೆದ ಜನಪ್ರತಿನಿಧಿಲು ಅಧಿಕಾರಿಲು ಸಂಘ ಸಂಸ್ಥೆದ ಪ್ರಮುಖರು ಪಾಲ್ಪಡೆಪಿರು. ಉಳ್ಳಾಲ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಶೈಲಾ ಕಾರಜಗಿ, ಉಳ್ಳಾಲ ನಗರಸಭೆ ಕಂದಾಯ ಅಧಿಕಾರಿ ನವೀನ್ ಹೆಗ್ಡೆ, ತಾಲೂಕು ದಸರಾ ಕ್ರೀಡಾಕೂಟ ನೋಡಲ್ ಅಧಿಕಾರಿ ತ್ಯಾಗಂ ಹರೆಕಳ ಸುದ್ದಿಕೂಟುಡಿದ್ದೀರು. ನಾಳ್ದು 29 ತಾರೀಕು ಶುಕ್ರವಾರ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಿಕ್ಕೆ ಇದ್ದೇವೆ. ಇಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಎಲ್ಲ ಸಂಘಟನೆಗಳ ಒಟ್ಟಿಗೆ ಈ ವರ್ಷ ಜಿಲ್ಲಾ ಮಟ್ಟ, ಮೈಸೂರು ವಿಭಾಗ ಮಟ್ಟ ಕೂಡ ಇಲ್ಲೇ ಆಗ್ತಾ ಇದೆ. ಅದರೊಟ್ಟಿಗೆ ಈ ಉಳ್ಳಾಲ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಇಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ವಿಶೇಷವಾಗಿ ಮಾನ್ಯ ಶಾಸಕರು, ಈ ಭಾಗದ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಯುಟಿ ಖಾದರ್ ಅವರ ಬಹಳ ಮುಂದಾಳತ್ವದಲ್ಲಿ ಅವರ ಒಂದು ಸಹಕಾರ ಕೂಡ ಇದೆ. ಅದರ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು 29 ತಾರೀಕಿಗೆ ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದ ತಂಡವನ್ನು ವಿಭಾಗ ಮಟ್ಟದಲ್ಲಿ ಆಡಿಸಿ, ವಿಭಾಗ ಮಟ್ಟದಲ್ಲಿ ಗೆದ್ದಂಥ ತಂಡವನ್ನು ಕೊನೆಯದಾಗಿ ಅಂತಿಮವಾಗಿ ಮೈಸೂರಿನಲ್ಲಿ CM ದಸರಾ ಕಪ್ ಅಂತ ಆಡಿಸ್ತೀವಿ ನಾವು. ಸೊ ಅದರ ಪ್ರಯುಕ್ತ ಮೊದಲ ಹಂತ ಇದು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ವರ್ಷದ ತಾಲೂಕು ಕ್ರೀಡಾಕೂಟವನ್ನು ನಾವು ವಿಶ್ವವಿದ್ಯಾಲಯದ ಕ್ರೀಡಾಂಗಣವಾದ ಕೊನಾಜೆ ಯೂನಿವರ್ಸಿಟಿ ಗ್ರೌಂಡಲ್ಲಿ ತಾಲೂಕು ಮಟ್ಟದ ಉಳ್ಳಾಲ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದು ಮುಕ್ತ ವಿಭಾಗದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಅಂದರೆ ಯಾವುದೇ ರೀತಿಯಂಥ ವಯಸ್ಸಿನ ನಿರ್ಬಂಧ ಇಲ್ಲ, ಯಾರಾದರೂ ಕೂಡ ಸ್ಪರ್ಧೆ ಮಾಡಬಹುದು, ವಯಸ್ಸಿನ ಯಾವುದೇ ಮಿತಿ ಇರುವುದಿಲ್ಲ. ಪುರುಷರ ವಿಭಾಗದಲ್ಲಿ 100, 200, 400, 800, 1500, 5000 ಮತ್ತು 10,000 ಮೀಟರ್ ಓಟ ಇರುತ್ತೆ. ಅದರ ಜೊತೆಗೆ ಜಾವಲಿನ್, ಗುಂಡು ಎಸೆತ, ಎತ್ತರ ಜಿಗಿತ, ಉದ್ದೆ ಜಿಗಿತ, ವಾಲಿಬಾಲ್, ಖೋ-ಖೋ, ಕಬಡ್ಡಿ ಮತ್ತು ಯೋಗ. ಈ ವರ್ಷದಿಂದ ನಾವು ಯೋಗ ಕೂಡ ಈ ದಸರಾ ಕ್ರೀಡಾಕೂಟದಲ್ಲಿ ಒಂದು ವಿಶೇಷ ವಿಭಾಗವಾಗಿ ಅದನ್ನು ನಡೆಸ್ತಾ ಇದ್ದೇವೆ. ಇಡಗಿನಿತ ನಮ್ಮ ಕುಡ್ಲತಳು ವಾರ್ತೆಲು ಮುಗಿಂದು ಸೊಲ್ಮೇಲು.